ಕ್ರಿಸ್ಮಸ್ ತಂಡ. ಬಣ್ಣದ ಕೊಡೆಗಳೊಂದಿಗೆ ವಿದ್ಯಾರ್ಥಿಗಳು ಸಂಭ್ರಮದಿಂದ ರತ್ನೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಚಪ್ಪಾಳೆಯೊಂದಿಗೆ ಈ ಎಲ್ಲ ಕಲಾವಿದರಿಗೆ ಅಭಿನಂದನೆ ನೀಡಿ. ದೇರ್ಲಕಟ್ಟೆಯ ಬೆಳ್ಮ ಪಂಚಾಯತ್ ವಠಾರದಿಂದ ಇಲ್ಲಿಯ ತನಕ ಸಮ್ಮೇಳನದ ಅಧ್ಯಕ್ಷೆಯ ಜೊತೆಯಲ್ಲಿ ವೈಭವದ ಸಾಂಸ್ಕೃತಿಕ ತಂಡಗಳು, ನಮ್ಮ ರಾಜ್ಯದ ಹಿರಿಯ ಸಾಹಿತಿಗಳು, ಜನಪದ ವಿದ್ವಾಂಸರಾಗಿ, ಸಾಹಿತಿಗಳಾಗಿ, ಸಾಂಸ್ಕೃತಿಕ ವಕ್ತಾರರಾಗಿ ರವೀಂದ್ರ ಶೆಟ್ಟಿಯವರ ಈ ವಿದ್ಯಾಸಂಸ್ಥೆಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ನೀಡುತ್ತಿದ್ದಂತಹ ಹಿರಿಯರು ಅವರು ನಮ್ಮೊಂದಿಗಿಲ್ಲ. ಆದರೆ ಅವರ ನೆನಪನ್ನು ಇಟ್ಟುಕೊಂಡು ಈ ಸಭಾಭವನಕ್ಕೆ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರ ಹೆಸರು ನೀಡಲಾಗಿದೆ. ಅದೇ ರೀತಿ ಈ ವೇದಿಕೆಗೆ ವಿದ್ವಾನ್ ರಾಮಚಂದ್ರ ಉಚ್ಚಿಲ್ ಅವರ ಹೆಸರು ನೀಡಲಾಗಿದೆ. ಈ ವೇದಿಕೆಯಲ್ಲಿ ಸಂಜೆಯ ತನಕ ನಡೆಯುವ ವೈವಿಧ್ಯಮಯ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನೆರವೇರಲಿಕ್ಕಿದೆ. ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಅವರು ಅದಕ್ಕೊಂದು ಚಾಲನೆಯನ್ನು ನೀಡಿದ್ದಾರೆ. ಮುಂದೆ ರತ್ನೋತ್ಸವದ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರನ್ನು, ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು ಹಾಗೂ ಈ ಪರಿಸರದ ವಿದ್ಯಾಭಿಮಾನಿಗಳು, ಮಾಧ್ಯಮ ಮಿತ್ರರು, ವಿಶೇಷ ಆಹ್ವಾನಿತರು. ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ. ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ. ಹಂಸವಾಹಿನಿ ಹಂಸರೂಪಿಣಿ ಹಂಸ ಪೂಜಿತೆ ಶಾರದೆ. ಹಂಸವಾಹಿನಿ ಹಂಸರೂಪಿಣಿ ಹಂಸ ಪೂಜಿತೆ ಶಾರದೆ. ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ. ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ. ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ. ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ. ಪೂರ್ಣಚಂದ್ರ ಕಲಾ ಸ್ವರೂಪಿಣಿ ಪೂರ್ಣ ಯೋಗಿನಿ ಶಾರದೆ. ಪೂರ್ಣಚಂದ್ರ ಕಲಾ ಸ್ವರೂಪಿಣಿ ಪೂರ್ಣ ಯೋಗಿನಿ ಶಾರದೆ. ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ. ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ. ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ. ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ. ಜ್ಞಾನಂ ದೇಹಿ ಸರ್ವದಾ. ಸಾಮಾನ್ಯವಾಗಿ ಕನ್ನಡದ ಯಾವುದೇ ಸಮ್ಮೇಳನಗಳಲ್ಲಿ ಮೆರವಣಿಗೆ ಇರ್ತದೆ. ಆ ಮೆರವಣಿಗೆಗೆ ಭುವನೇಶ್ವರಿ ಮೆರವಣಿಗೆ ಅಂತ ಹೇಳ್ತೇವೆ. ಕನ್ನಡದ ಭುವನೇಶ್ವರಿಯ ಮೆರವಣಿಗೆ ಅಂತ. ಆದರೆ ನಮ್ಮ ರತ್ನೋತ್ಸವದಲ್ಲಿ ಈ ಸಲ ಭುವನೇಶ್ವರಿಯನ್ನೇ ಮೆರವಣಿಗೆಯಲ್ಲಿ ತರುವಂತಹ ಒಂದು ವಿಶೇಷ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಅವರು ಹಾಸ್ಯ ಸಾಹಿತಿ, ಆದ್ದರಿಂದ ಹಾಸ್ಯಪೂರಿತವಾದ ಮಾತುಗಳೇ ಅವರಿಗೆ ಇಷ್ಟ. ಇಲ್ಲಿಯ ಸಭಾಸದರು ಕೂಡ ನಗು ನಗುತ್ತಾ ಈ ರತ್ನೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ಅವರ ಅಪೇಕ್ಷೆ. ಬಿಸಿಲಿನ ಮಧ್ಯದಲ್ಲಿ ಮೆರವಣಿಗೆಯಲ್ಲಿ ಬರುವಾಗ ವಿಶೇಷ ವಾಹನ ಇತ್ತು. ಸಾಮಾನ್ಯವಾಗಿ ಹೆಂಗಸರಿಗೆ ಪೇಟ ಇಟ್ಟರೆ ಅವರಿಗೇನೋ ಇರುಸು ಮುರುಸಾಗ್ತದೆ. ಆದರೆ ಅವರು ಭಾರಿ ಖುಷಿಯಲ್ಲಿ ಅದನ್ನು ಇಟ್ಟುಕೊಂಡ್ರು. ಬಿಸಿಲಿಗೆ ಒಳ್ಳೆಯದಾಗ್ತಾ ಇತ್ತು. ಒಂದು ಒಳ್ಳೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೀಗ ಪಾಲ್ಗೊಳ್ತಾ ಇದ್ದೇವೆ. ಇಂದಿನಿಂದ ಸಾಯಂಕಾಲದ ತನಕ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ. ಇದೀಗ ರತ್ನೋತ್ಸವದ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ
ಆಯೋಜಕರು ಈ ವಿದ್ಯಾರತ್ನ ವಿದ್ಯಾಸಂಸ್ಥೆಯನ್ನು ಈ ಪರಿಸರದಲ್ಲಿ ಸ್ಥಾಪಿಸಿ ಬೆಳೆಸಿದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಶಿಕ್ಷಣ, ಧಾರ್ಮಿಕ, ಸಾಂಸ್ಕೃತಿಕ, ಕ್ರೀಡೆ, ರಾಜಕೀಯ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಂಪತಿಗಳು ಸಮಾನ ಆಸಕ್ತಿಯನ್ನು ಇಟ್ಟುಕೊಂಡು ಪಾದರಸದಂತೆ ತನ್ನ ಚಲನವಲನಗಳಿಂದ ಎಲ್ಲರಿಗೂ ಬೇಕಾದ ಅಜಾತ ಶತ್ರುವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂತಹ ನಕ್ಷತ್ರವಾಗಿ ಬೆಳಗುವವರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಸ್ವಾಗತಿಸಿ ಈ ರತ್ನೋತ್ಸವದ ಔಚಿತ್ಯತೆಯನ್ನು ವಿವರಿಸಿ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನು ಬರಮಾಡಿಕೊಳ್ತಾರೆ. ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರುವಂತಹ ನನ್ನ ವಿದ್ಯಾಸಂಸ್ಥೆಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಹೆತ್ತವರು, ಈ ಊರಿನ ನಾಗರಿಕ ಬಂಧುಗಳು, ನನ್ನ ಪ್ರೀತಿಯ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ, ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆಯಲ್ಲಿ ಕಳೆದ 19 ವರ್ಷಗಳಿಂದ ಶೈಕ್ಷಣಿಕವಾದಂತಹ ಕೆಲಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾವು ವಿದ್ಯಾರತ್ನ ನಮ್ಮದು ಆಂಗ್ಲ ಮಾಧ್ಯಮ ಶಾಲೆ ಆದ್ರೂ ಕೂಡ ಕಳೆದ 9 ವರ್ಷಗಳಿಂದ ಈ ಸಾರಿ 9ನೇ ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ರತ್ನೋತ್ಸವ ಒಂದು ಕಾರ್ಯಕ್ರಮ, ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ, ನಾಡು ನುಡಿ ವೈಭವದ ರತ್ನೋತ್ಸವ ಈ ಒಂದು ಶುಭ ಕಾರ್ಯಕ್ರಮ. ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ನನ್ನ ಮಾತೃಶ್ರೀಯರು ರತ್ನಾವತಿ ಕೊರಗಪ್ಪ ಶೆಟ್ಟಿ ಉಳಿದೊಟ್ಟು. ನನ್ನ ತಾಯಿಯ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಈ ವಿದ್ಯಾಸಂಸ್ಥೆ ಈ ಊರಿನ ಸರ್ವ ನಾಗರಿಕ ಬಂಧುಗಳ ಸಹಕಾರದಿಂದ ಯಶಸ್ವಿಯಾಗಿ ನಡೆಯುತ್ತಿರುವಂಥದ್ದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ ನನಗೆ ಬಹಳ ಗೌರವ ತರುವಂತಹ ವಿಚಾರ. ಈ ಒಂದು ಸುಸಂದರ್ಭದಲ್ಲಿ ಕಳೆದ 9 ವರ್ಷಗಳಿಂದ 8 ವರ್ಷಗಳಿಂದ ನಡೆಯುತ್ತಿರುವಂತಹ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ನಾಡು ನುಡಿ ವೈಭವದ ರತ್ನೋತ್ಸವ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾಗಿ ಕದ್ರಿ ನಮನಿತನ್ನ ಬಹಳ ಸುಂದರವಾಗಿ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿದರು. ಈ ಒಂದು ಸಭಾಂಗಣಕ್ಕೆ ನಾವು ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಸಭಾಂಗಣ ಹೆಸರನ್ನು ಇಟ್ಟಿದ್ದೇವೆ. ನಮ್ಮ ಜೊತೆ ಅವರಿಲ್ಲದಿದ್ದರೂ ಕೂಡ ಅವರ ನೆನಪು ನಮಗೆ ಸದಾ ಇರ್ತದೆ. ಯಾಕೆ ಅಂತ ಹೇಳಿದರೆ, ಈ ಒಂದು ರತ್ನೋತ್ಸವದ ಪ್ರಥಮ ಬಾರಿಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಏರಿಯಾರವರ ಹೆಸರಿನಲ್ಲಿ ಈ ವೇದಿಕೆಯನ್ನು ನಾವು ಸಭಾಂಗಣಕ್ಕೆ ಅವರ ಹೆಸರನ್ನಿಟ್ಟಿದ್ದೇವೆ. ಅದೇ ರೀತಿ ವಿದ್ವಾನ್ ರಾಮಚಂದ್ರ ವಚ್ಚಿಲ್, ಹಿರಿಯ ಸಾಹಿತಿಗಳಾಗಿ ಅದೆಷ್ಟೋ ಪುಸ್ತಕಗಳನ್ನು ಬರೆದಂತಹ ವಿದ್ವಾನ್ ರಾಮಚಂದ್ರ ವಚ್ಚಿಲ್ರವರ ಹೆಸರನ್ನು ವೇದಿಕೆಗೆ ನಾವು ಈ ಊರಿನವರೇ ಅವರ ಹೆಸರನ್ನು ಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಾವು ಪ್ರತಿ ಬಾರಿ ಈ ಸಮ್ಮೇಳನಕ್ಕೆ ಒಬ್ಬರನ್ನ ಇಡೀ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡುವಂಥದ್ದು. ಈ ವರ್ಷ ನಮನಿತಾನ ಹೇಳಿದಂತೆ ಭುವನೇಶ್ವರಿ ನಮ್ಮ ವೇದಿಕೆಯಲ್ಲಿ ಕೂತಿದ್ದಾರೆ. ಭುವನೇಶ್ವರಿ ಹೆಗಡೆ ಬಹಳ ಪ್ರಸಿದ್ಧ ಖ್ಯಾತಿವೆತ್ತಂತಹ ಸಾಹಿತಿ, ಹಾಸ್ಯ ಲೇಖಕಿ. ಯಾವತ್ತೂ ಕೂಡ ನಾವು ಉದಯವಾಣಿ ಇರಬಹುದು, ವಿಜಯವಾಣಿ ಇರಬಹುದು, ಎಲ್ಲದರಲ್ಲೂ ಕೂಡ ಅವರ ವಿಶೇಷ ಅಂಕಣಿಗಳು ಪ್ರಕಟವಾಗುತ್ತಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನನ್ನ ಕಾಲೇಜು ಶಿಕ್ಷಣದಲ್ಲಿ ಮಂಗಳೂರು ಸರ್ಕಾರಿ ವಿದ್ಯಾಲಯದಲ್ಲಿ ಪ್ರಥಮ PUC ಮತ್ತು ದ್ವಿತೀಯ PUC ಸಂದರ್ಭದಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ನನಗೆ ಪಾಠವನ್ನು ಕೊಟ್ಟಂಥ ನನ್ನ ಗುರುಗಳಾದಂಥ ಗೌರವಾನ್ವಿತ ಭುವನೇಶ್ವರ ಹೆಗಡೆಯವರನ್ನು ಈ ಬಾರಿ ನಾವು ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು, ನಮಗೆಲ್ಲರೂ ಕೂಡ ತಿಳಿದಿದೆ ಈ ಕಾರ್ಯಕ್ರಮ ಕಳೆದ ಡಿಸೆಂಬರ್ 2021ಕ್ಕೆ ನಡೆದಿರಬೇಕಾದ್ದು ಕಾರಣಾಂತರಗಳಿಂದ ಈ ದಿವಸ ಆಗುವಂಥದ್ದು ರತ್ನೋತ್ಸವ 2019. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಡೀ ಸಮ್ಮೇಳನವನ್ನು ಸಂಜೆಯವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ನಮ್ಮ ಜೊತೆ ಇರುವಂತಹ ಶ್ರೀಮತಿ ಗೌರವಾನ್ವಿತ
ಹಾಸ್ಯ ಲೇಖಕಿ, ಸಾಹಿತಿ, ಉಪನ್ಯಾಸಕರು, ಮಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದಂತಹ ಗೌರವಾನ್ವಿತ ಭುವನೇಶ್ವರ ಹೆಗಡೆಯವರನ್ನು ನಾನು ನನ್ನ ವಿದ್ಯಾಸಂಸ್ಥೆಯ ವತಿಯಿಂದ, ನನ್ನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರ ವತಿಯಿಂದ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರ ವತಿಯಿಂದ, ನಾಗರಿಕ ಬಂಧುಗಳ ವತಿಯಿಂದ ಆರ್ಥಿಕವಾಗಿ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಯಾರು ಅಂತ ನೋಡುತ್ತಿರುವ ಸಂದರ್ಭದಲ್ಲಿ ನನ್ನ ಆತ್ಮೀಯರು ತುಳುವಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡುತ್ತಿರುವಂತಹ ಈ ಬಾರಿಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಚುಕ್ಕಾಣಿಯನ್ನು ಹಿಡಿದುಕೊಂಡು ಅದರ ಅಧ್ಯಕ್ಷರಾಗಿ ಇರತಕ್ಕಂತಹ ಗೌರವಾನ್ವಿತ ನಮ್ಮೆಲ್ಲರ ಪ್ರೀತಿಯ ದಯಾನಂದ ಜಿ ಕತ್ತಲ್ ಸರ್ ಅವರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ, ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸರ್ವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪುನರೂರವರು ಮತ್ತು ಕಲ್ಕೂರವರು ಯಾವತ್ತೂ ಕೂಡ ನಮ್ಮ ಜೊತೆ ಇರುವವರು. ಬೆಂಗಳೂರಿನಲ್ಲಿ ಪೇಜಾವರ ಶ್ರೀಗಳ ಒಂದು ಸಂತಾಪ ಸಭೆ ಇರುವುದರಿಂದ ಬರಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ಹತ್ರ ಹೇಳಿದ್ದಾರೆ. ಆ ಬಳಿಕ ಸಂಜೆ ಅವರು ನಮ್ಮ ಜೊತೆ ಸೇರಿಕೊಳ್ತಾರೆ. ನಮ್ಮ ಜೊತೆ ಈ ಭಾಗದ ಜನಪ್ರಿಯ, ಈ ಭಾಗದ ಪ್ರಥಮ ಪ್ರಜೆ, ಈಗಾಗಲೇ ಮೆರವಣಿಗೆಗೆ ಚಾಲನೆ ನೀಡಿ ಬೆಲ್ಮ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷೆ ವಿಜಯ ಕೃಷ್ಣಪ್ಪ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯೆ, ಕಳೆದ ವಾರದಲ್ಲಿ ಬಹಳ ಒಂದು ಶಿಕ್ಷಣ ಸ್ಥಾಯಿ ಸಮಿತಿಯ ಜಿಲ್ಲಾ ಸಮಿತಿಯ ಅಧ್ಯಕ್ಷೆಯಾಗಿ ನೇಮಕವಾದಂಥ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ರೈತರ ಧ್ವನಿಯಾಗಿ ದಕ್ಷಿಣ ಕನ್ನಡ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷರಾಗಿ, ಈಗ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆಯ ಪ್ರಧಾನ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಬಹಳ ಉತ್ತಮವಾದ ರೈತರ ಪರ ಚಳವಳಿಯನ್ನು ಮಾಡಿಕೊಂಡು, ರೈತರ ಯಾವುದೇ ರೀತಿಯಾದ ತೊಂದರೆಗೆ ಒಳಗಾದಾಗ ಅದನ್ನು ಸರ್ಕಾರಕ್ಕೆ ಆ ಸಮಸ್ಯೆಯನ್ನು ನಿಭಾಯಿಸುವಂತಹ ಎಲ್ಲ ಕೆಲಸವನ್ನು ಮಾಡುತ್ತಿರುವಂತಹ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಗೌರವಾನ್ವಿತ ನಮ್ಮ ಮನೋಹರ ಶೆಟ್ಟಿ ನಡಿಕಂಬಲಗುತ್ತು, ಇವರನ್ನು ಕೂಡ ಬಹಳ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನನ್ನ ಆತ್ಮೀಯರು, ನಾವು ನಮ್ಮ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಕ್ಲಬ್ಬಿನಲ್ಲಿ ಯಾವತ್ತೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಒಟ್ಟಾಗುವವರು, ಖ್ಯಾತ ಪತ್ರಕರ್ತರು ಕೂಡ, ಪಿಂಗಾರ.com ಇದರ ಸಂಪಾದಕರು ಆಗಿರುವಂತಹ ಗೌರವಾನ್ವಿತ ರೆಮಾನ್ ಡಿಕೋನಾ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಬಹಳ ಆತ್ಮೀಯರು, ನಿಮಗೆಲ್ಲರೂ ಕೂಡ ಪರಿಚಯ ಇದೆ, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಪರಿಚಯವಿದೆ. ಸೂಡಿ ಸುರೇಶ್ ನಮ್ಮ ಬೆಂಗಳೂರಿನ ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡುತ್ತಿದ್ದು, ಖಾಸಗಿ ವಿದ್ಯಾಸಂಸ್ಥೆಗಳ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲು ಸಹಕರಿಸಿದಂಥ ಗೌರವಾನ್ವಿತ ಸೂಡಿ ಸುರೇಶ್ ನಾಳೆ ನಮ್ಮ ವಾರ್ಷಿಕೋತ್ಸವದ ಮುಖ್ಯ ಅತಿಥಿ. ಸಮ್ಮೇಳನ ನೋಡಬೇಕು ಅಂತೇಳಿ ಒಂದು ದಿವಸ ಮುಂಚೆನೇ ನನ್ನ ಬಹಳ ಆತ್ಮೀಯರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಬಹಳ ಮಾಧ್ಯಮದ ಎಲ್ಲರೂ ಕೂಡ ನನ್ನ ಬಹಳ ಆತ್ಮೀಯರು. ಈ ಬಾರಿ ನಾನು ನಮ್ಮ ಹಬ್ಬಕ್ಕ ಟಿವಿ ಚಾನೆಲ್ನ ನಿರ್ದೇಶಕರು, ಮಾಲಕರಾದಂಥ ಗೌರವಾನ್ವಿತ ಶಶಿಧರ್ ಪೊಯ್ಯತ್ತಬೈಲ್ ನಮ್ಮ ಜೊತೆ ಯಾವತ್ತೂ ಕೂಡ ಇರುವವರು. ನಮ್ಮ ವಿದ್ಯಾಸಂಸ್ಥೆಗೆ ಬಹಳಷ್ಟು ಪ್ರಚಾರದ ವಿಚಾರದಲ್ಲಿ ಬಹಳಷ್ಟು ಸಹಕಾರವನ್ನು ಕೊಡುವವರು ಶಶಿಧರ್ ಪೊಯ್ಯತ್ತಬೈಲ್, ಹಬ್ಬಕ್ಕ ಟಿವಿ ಚಾನೆಲ್ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬ ಪತ್ರಕರ್ತ ಅನ್ಸಾರ್ ಇನೋಲಿ ಈಗಾಗಲೇ ನಮ್ಮ ಜೊತೆ ಬಂದು ಸೇರಲಿಕ್ಕಿದ್ದಾರೆ. ಅದೇ ರೀತಿ ಬಹಳ ಮುಖ್ಯವಾಗಿ ಈ ಒಂದು ವೇದಿಕೆಯಲ್ಲಿ ನನ್ನ ತಂದೆ ಮತ್ತು ತಾಯಿ ಇಬ್ಬರು ಕೂಡ ವೇದಿಕೆಯಲ್ಲಿದ್ದಾರೆ. ಈ ವಿದ್ಯಾಸಂಸ್ಥೆ ನಡೆಯುತ್ತಿರುವಂತಹದ್ದೇ ನನ್ನ ತಾಯಿಯ ಹೆಸರಿನಲ್ಲಿ ರತ್ನಾವತಿ ಶೆಟ್ಟಿಯವರು, ನನ್ನ ತಂದೆ ಉಳಿದೊಟ್ಟು ಕೊರಗಪ್ಪ ಶೆಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಇಬ್ಬರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಜೊತೆ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಈ ಒಂದು ಸಮಿತಿಯ ಗೌರವ ಸಲಹೆಗಾರರಾಗಿ ಇರುವವರು ನಮ್ಮ ಜೊತೆ ಇದ್ದಾರೆ. ಭಾಸ್ಕರ್ ಕುಕ್ಕೋಲಿ ಅವರು ಕೂಡ ನಮ್ಮ ಮತ್ತು ಸೇರ್ಲಿಕ್ಕಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ,
ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿರುವವರು ನನ್ನ ಆತ್ಮೀಯರು ಕದ್ರಿ ನವನೀತ್ ಶೆಟ್ಟಿ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಅವರಿಗೆ ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ನಮ್ಮ ವಿದ್ಯಾರತ್ನ ಪ್ರಶಸ್ತಿಯನ್ನು ನಾವು ಅವರಿಗೆ ನೀಡಿದ್ದೇವೆ. ವಿದ್ಯಾರತ್ನ ಪ್ರಶಸ್ತಿಗೆ ಪಾತ್ರರಾದಂಥ ಗೌರವಾನ್ವಿತ ಕದ್ರಿ ನವನೀತ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸೌಮ್ಯ ಶೆಟ್ಟಿ ಅವರು, ಮುಖ್ಯೋಪಾಧ್ಯಾಯಿನಿ ನಹೀಂ ಅಹಮದ್ ರವರು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಲ್ಲಿ ಸೇರಿರ್ತಕ್ಕಂಥ ಗೌರವಾನ್ವಿತ ಎಲ್ಲರನ್ನ ಮತ್ತೊಮ್ಮೆ ಇಲ್ಲಿ ಇರತಕ್ಕಂಥ ನಮ್ಮ ಗಣ್ಯರು, ನಮ್ಮ ಸುಬ್ರಾಯ ನಾಯಕರವರು ನಮ್ಮ ಜೊತೆ ಯಾವತ್ತೂ ಕೂಡ ಎಲ್ಲ ಕೆಲಸಕ್ಕೆ ನಿರಂತರವಾಗಿರುವವರು, ನಮ್ಮ ರತ್ನೋತ್ಸವ ಸಮಿತಿಯಲ್ಲಿ ಕೊಡುವವರು, ಪುರುಷೋತ್ತಮ ಅಂಚನ್ ಪಟ್ಟಣ ಪಂಚಾಯತಿನ ನಾಮನಿದ ಸದಸ್ಯರು, ನಮ್ಮ JP ರೈ ಅವರು, ಜಗನ್ನಾಥ ರೈ ಬೆಲ್ಮ ಹೊಸಮನಿಯವರು, ನಮ್ಮ ಸಾಹಿತಿ ಅರೇಕಲ ಲಕ್ಷ್ಮೀನಾರಾಯಣ ರೈ ಅವರು, ನಮ್ಮ DN ರಾಘವರವರು, ಸುರೇಶ್ ಅಮ್ಲಮುಗರ್ರವರು, ಕೇಶವರವರು, ನಮ್ಮ ಕಿಶೋರ್ ರವರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಶಿಕ್ಷಕರು, ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿಗಳ ಹೆತ್ತವರು ಮತ್ತು ಇವರನ್ನ ಎಲ್ಲ ನಾಗರಿಕ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ದಿನವಿಡೀ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು, ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಮ್ರವಾಗಿ ವಿನಂತಿಯನ್ನು ಕೂಡ ಮಾಡುತ್ತಾ ಸ್ವಾಗತ ಮಾತುಗಳನ್ನು ನಿಲ್ಲಿಸ್ತೇನೆ. ಪ್ರತಿ ರತ್ನೋತ್ಸವದಲ್ಲೂ ಕೂಡ ಹಿಂದಿಗಡೆ ರತ್ನೋತ್ಸವಕ್ಕೆ ಸುಮಾರು 12 ಗಂಟೆಗಳ ಕಾಲ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಅಧ್ಯಕ್ಷರಿಗೆ ಒಂದು ವಿಶೇಷವಾದ ಮಹತ್ವ ಇದೆ. ಈಗಾಗಲೇ ರವೀಂದ್ರ ಶೆಟ್ಟಿ ಅವರು ಹೇಳಿದ ಹಾಗೆ ಮೊದಲ ರತ್ನೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು. 9ನೇ ವರ್ಷದ ರತ್ನೋತ್ಸವದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಭುವನೇಶ್ವರಿ ಹೆಗ್ಡೆ ಇವರು ವಹಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರವೀಂದ್ರ ಶೆಟ್ಟಿ ಅವರವರಿಗೆ ಸ್ಮರಣಿಕೆಯನ್ನು ಅಂಟಿಸಿಕೊಳ್ತಾ ಇದ್ದೇವೆ. ಎಲ್ಲರೊಮ್ಮೆ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಖ್ಯಾತ ಸಾಹಿತಿ, ಹಾಸ್ಯ ಲೇಖಕಿ, ನಿವೃತ್ತ ಉಪನ್ಯಾಸಕಿ ಪ್ರೊಫೆಸರ್ ಭುವನೇಶ್ವರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿಸುತ್ತಾ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ದಯಾನಂದ ಜಿ ಕತ್ತಲೆ ಸಾರ್ ಹಾಗೂ ವೇದಿಕೆಯ ಎಲ್ಲ ಸ್ವಾಗತಿಸ್ತಾರೆ. ಸೂರಿ ಸುರೇಶ್, ಮೆರವಣಿಗೆಗೆ ಚಾಲನೆಯನ್ನು ನೀಡಿದವರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಮನೋಹರ್ ಶೆಟ್ಟಿ ನಡಿ ಕಂಬಳಗುತ್ತು, ಕೊರಗಪ್ಪ ಶೆಟ್ಟಿ ರವೀಂದ್ರ ಶೆಟ್ಟಿಯವರ ತೀರ್ಥರೂಪರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿ ಕಂಬಳಗುತ್ತು, ಅಬ್ಬಕ್ಕ ಟಿವಿ ಚಾನೆಲ್ನ ನಿರ್ದೇಶಕ ಮಾಧ್ಯಮ ಮಿತ್ರ ಶಶಿಧರ ಪೊಯ್ಯತ್ತ ಬೈಲ್, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅನ್ಸಾರ್ ಇನೋಳಿ ಅವರು ವೇದಿಕೆ ಬರಬೇಕು, ಆಸನ ಸ್ವೀಕರಿಸಬೇಕು. ರತ್ನೋತ್ಸವದ ಶ್ರೀ ಅನ್ಸಾರ್ ಇನೋಳಿ, ರತ್ನೋತ್ಸವದ ಗೌರವ ಸಲಹೆಗಾರ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮತ್ತು ತೋನ್ಸೆ ಪುಷ್ಕಲ್ ಕುಮಾರ್.
19 ಇದು 2019ರಲ್ಲಿ ಆಗಬೇಕಿತ್ತು. ಕಾರಣಾಂತರಗಳಿಂದ ಇದು 2020ಕ್ಕೆ ಮುಂದೂಡಲ್ಪಟ್ಟಿದ್ರು ಕೂಡ 2019-20 ಸಾಲಿನ ರತ್ನೋತ್ಸವ ಇದು 9ನೇ ವರ್ಷದ ರತ್ನೋತ್ಸವ. ಇದನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ದಯಾನಂದ ಜಿ ಕತ್ತಲೆಸಾರ್ ಭಾಷೆಯ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಅವರ ದಯವಿಟ್ಟು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಬೇಕು. ರತ್ನೋತ್ಸವದ ಹಿರಿಯ ಮಾರ್ಗದರ್ಶಕರು ಹಚ್ಚೇವು ಕನ್ನಡದ ದೀಪ, ಸಿರಿನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು. ಮರೆದೇವು ಮರವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರನರವನೆಲ್ಲ ಹುರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೂರೇವು. ಒಳಲೊಳಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿ ಹೊದು ಭೀತಿ, ನಾಡೊಳಮೆ ನೀತಿ ಹಿಡಿ ನೆನಪ. ಮನ ಮನಗಳಲ್ಲಿ ಮನ ಮನೆಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕನ್ನಡದ ದೀಪವನ್ನು ಹಚ್ಚಿದ್ದೇವೆ. ತುಳು ವಿದ್ವಾಂಸ, ಜನಪದ ವಿದ್ವಾಂಸ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ ಕತ್ತಲಸಾರ್ ಅವರು ದೀಪ ಪ್ರಜ್ವಲನ ಮಾಡಿದ್ದಾರೆ. ಅವರ ತುಳು ಭಾಷೆಯ ಸೊಗಡನ್ನು ನಾವು ಯಾವಾಗಲೂ ಕೇಳ್ತೇವೆ. ಕನ್ನಡದಲ್ಲೂ ಕೂಡ ಒಳ್ಳೆಯ ಮಾತುಗಾರರವರು. ತುಳು ಅಕಾಡೆಮಿಯ ಅಧ್ಯಕ್ಷರಿಂದ ರತ್ನೋತ್ಸವದ ಉದ್ಘಾಟನೆಯ ನುಡಿ. ಬೆಳಕು ಹರಿದಾಗಲೇ ಬಳ್ಳಿ ಟಿಸಿಲುಡಿದ ಪ್ರದಕ್ಷಿಣಾ ಪಥದಲ್ಲಿ ಆತುಕೊಂಡು ವಿಕಸಿಸಿದಂತೆ, ರನ್ನಗನ್ನಡಿಯಲ್ಲಿ ನೋಡಿದಂಥ ಪ್ರತಿಬಿಂಬದಂತೆ ಮೂಡಣದಲ್ಲಿ ಉಷಾದೇವಿ ಮೂಡಿಬಂದು ಜಗದಗಲದಲ್ಲಿ ಮಿಂದಂತೆ, ಇವತ್ತು ಆ ಬಾಲಭಾಸ್ಕರ ಮೂಡಣದಲ್ಲಿ ಉದಿಸಿದಂಥ ನೇಸರ ದೇವ ನಡುನೆತ್ತಿಗೆ ಬರುವುದಕ್ಕೆ ಹಾತೊರಿತಾ ಇದ್ದಾನೆ. ಆ ಸಂದರ್ಭದಲ್ಲಿ ಯಾವ ರೀತಿ ಕಡಲ ತಡಿಯಲ್ಲಿರುವಂಥ ಚಿಪ್ಪೊಂದು ಸ್ವಾತಿ ಮಳೆಹನಿ ಬಿದ್ದಾಗ ಅದು ಮುತ್ತಾಗಿ ಮಾರ್ಪಡುತ್ತದೋ, ಮುತ್ತು ರತ್ನಗಳ ಒಡಲಾಗಿರುವಂತಹ ಕಡಲ ಗರ್ಭದಲ್ಲಿ, ಸಾಗರ ಗರ್ಭದಲ್ಲಿ ಅದಂತಹ ಅಮೂಲ್ಯವಾದಂತಹ ಆ ರತ್ನಗಳನ್ನು ಹೆಕ್ಕುವಂಥ ಪ್ರಯತ್ನ ಮಾಡುವಂಥ ಒಂದು ಸಾಧಕರು ಬಹಳ ಕಡಿಮೆ. ಇವತ್ತು ಸಾಗರದಲ್ಲಿ, ಸಾಗರ ಗರ್ಭದಲ್ಲಿ ಬೇಕಾದಂತಹ ವರ್ಗಗಳಿದ್ದಾವೆ, ಮತ್ಸ್ಯವರ್ಗಗಳಿದ್ದಾವೆ, ಜಲಚರಗಳಿದ್ದಾವೆ. ಆದರೆ ಆ ಸಾಗರ ಗರ್ಭದಲ್ಲಿ ಅಡಗಿರುವಂಥ ಮುತ್ತನ್ನು ಹೆಕ್ಕುವಂಥ, ರತ್ನವನ್ನು ತೆಗೆಯುವಂಥ ಒಂದು ಕೆಲಸ, ಒಂದು ಶ್ರೇಷ್ಠ ಒಂದು ವೃತ್ತಿಯನ್ನು ನಾವು ಒಂದು ಅಮೂಲ್ಯ ರೀತಿಯಲ್ಲಿ ಮಾಡಬೇಕಾಗಿದೆ. ಇವತ್ತು ಭಾಷೆ ಸಂಸ್ಕೃತಿ ಅನ್ನುವಂಥದ್ದು ಅದು ರತ್ನದ ಉಪಾಧಿಯಲ್ಲಿದೆ. ಅಂತಹ ಅಮೂಲ್ಯವಾದಂಥ ರತ್ನವನ್ನು ಸಂರಕ್ಷಿಸುವಂತಹ, ತನ್ಮುಖೇನ ಈ ನಾಡು ನುಡಿಯ ವೈಭವವನ್ನು ಲೋಕಕ್ಕೆ ಬಿತ್ತರಿಸುವಂತಹ, ಅದಕ್ಕಿಂತಲೂ ಮುಖ್ಯವಾಗಿ ಮಕ್ಕಳ ಒಡಲಾಳದಲ್ಲಿ ಅದನ್ನು ಬಿತ್ತುವಂತಹ ಒಂದು ಶ್ರೇಷ್ಠ ಕೆಲಸವೇ ಈ ರತ್ನೋತ್ಸವ ಅಂತ ನಾನು ತಿಳ್ಕೊಳ್ತೇನೆ. ಈ ರತ್ನೋತ್ಸವಕ್ಕೆ ನಾನು ನಂಬಿಕೊಂಡು ಬಂದಿರುವಂತಹ ತುಳುವ ನೆಲದ ಕಾರ್ಣಿಕದ ಶಕ್ತಿ
ಧರ್ಮದೈವ ಅಣ್ಣಪ್ಪ ಈ ನೆಲದ ಆ ತವುಳುವ ಮಾತೆ ಹಾರೈಕೆಯನ್ನು ನೀಡಲಿ, ಹರಸಲಿ ಅನ್ನೋಂಥ ಆಶೀರ್ವಾದದೊಂದಿಗೆ ಇವತ್ತು ಈ ಸುಂದರ ವೇದಿಕೆಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಭುವನೇಶ್ವರಿ ಹೆಗಡೆಯವರು ವಹಿಸಿಕೊಂಡಿದ್ದಾರೆ. ಇವತ್ತು ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಸಿಂಧು ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ ಅನ್ನುತ್ತಾ ತಾಯಿ ಭಾರತಿಯನ್ನ ನಾವು ಯಾವತ್ತು ಆರಾಧಿಸ್ತೇವೆ. ಭುವನೇಶ್ವರಿ ಅಂತ ಹೇಳಿದರೆ ತಾಯಿ ಭಾರತಿ ಬೇರೆಲ್ಲ, ಕನ್ನಡ ಭುವನೇಶ್ವರಿ ಬೇರೆಲ್ಲ, ತುಳುವ ಭುವನೇಶ್ವರಿ ಬೇರೆಲ್ಲ. ಭುವನೇಶ್ವರಿ ಅಂದರೆ ಎಲ್ಲರೂ ಒಂದೇ. ಹಾಗಿರುವಾಗ ಭಾರತ ಮಾತೆಯ ಅಂದರೆ ಭಾರತ ಭುವನೇಶ್ವರಿಯ ತಂಗಿ ಕನ್ನಡ ಭುವನೇಶ್ವರಿಯ ಸಹೋದರಿ ತುಳುವ ಭುವನೇಶ್ವರಿ. ಈ ತುಳುವ ಭುವನೇಶ್ವರಿಯ ನೆಲದಲ್ಲಿ ಕನ್ನಡ ಭುವನೇಶ್ವರಿಗೆ ಭುವನೇಶ್ವರಿ ದೇವಿ ಇವತ್ತು ಸಮ್ಮೇಳನ ಅಧ್ಯಕ್ಷೆ ಆಗಿರುವಾಗ ಆ ತವುಳವ ಭುವನೇಶ್ವರಿಯ ಮುದ್ದಿನ ಮಗ ಅಂದರೆ ಅಧ್ಯಕ್ಷ ನನ್ನ ಕೈಯಲ್ಲಿ ಆ ತಾಯಿಗೆ ದೀಪವನ್ನು ಬೆಳಗಿಸುವಂತಹ ಒಂದು ಭಾಗ್ಯವನ್ನು ನನಗೆ ಕರುಣಿಸಿದ್ದಕ್ಕೆ ರತ್ನೋತ್ಸವದ ರತ್ನಮಾತೆಗೆ, ಆ ರತ್ನಮಾತೆಯ ಮುದ್ದಿನ ಮಗನಿಗೆ ನಾನು ಶಿರವಾಗಿ ಕೈ ಮುಗಿದು ವಂದಿಸ್ತೇನೆ. ಇವತ್ತು ಈ ಭಾರತವನ್ನು ಭಾರತ ಮಾತೆ ಅಂತ ಕೂಗ್ತೇವೆ. ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಾನು ಒಂದೇ ಮಾತಲ್ಲಿ ನಮಸ್ಕರಿಸ್ತೇನೆ. ಸೇರಿರುವಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ, ಈ ಕನ್ನಡ ಭುವನೇಶ್ವರಿಯ ತವುಳವ ಮಾತೆಯ ಮುದ್ದಿನ ಮಕ್ಕಳಿಗೆ ನಿಮ್ಮ ಪ್ರೀತಿಯ ತುಳುವ ಬಳ್ಳಿ ದಯಾನಂದ ಕತ್ತಲ್ ಸರ್ ದೊಡ್ಡ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಾವು ಯಾವತ್ತೂ ಅರ್ಥ ಮಾಡಿಕೊಳ್ಬೇಕು, ಇವತ್ತು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ದಾರಿ, ಅವರು ನಮಗೆ ತೋರಿಸಿದಂಥ ದಿಗ್ದರ್ಶನವನ್ನು ನಾವು ಯಾವತ್ತೂ ಮರೆಯಬಾರದು. ಇವತ್ತು ವಿಶೇಷವಾಗಿ ರತ್ನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ರತ್ನೋತ್ಸವನ ಆಚರಿಸುವ ಉದ್ದೇಶದ ಒಳಗೆ ನಮಗೊಂದು ವಿಶೇಷವಾದಂತಹ ಒಂದು ಪಾಠವನ್ನು ಅವ್ಯಕ್ತವಾಗಿ ಕೊಟ್ಟಿದ್ದಾರೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ನಾನು ಯಾವ ರೀತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಷ್ಟು ದೊಡ್ಡ ಸಮಾರಂಭ, ಸಮ್ಮೇಳನಾಧ್ಯಕ್ಷರು ಭುವನೇಶ್ವರಿ ಹೆಗಡೆ ಆಗಿರಬಹುದು, ತುಳು ಅಕಾಡೆಮಿ ಅಧ್ಯಕ್ಷರು ಉದ್ಘಾಟನೆಯನ್ನು ಮಾಡಿರಬಹುದು, ಇವತ್ತು ದೊಡ್ಡ ದೊಡ್ಡ ವಿದ್ವಾಂಸರು ಯಾರೇ ಈ ವೇದಿಕೆಯನ್ನು ಇವತ್ತಿಂದ ನಾಳಿನವರೆಗೆ ಅಲಂಕರಿಸಲಿ, ಆ ತಾಯಿ ಕನ್ನಡಾಂಬೆಯನ್ನು ಭಾರತ ಮಾತೆಯನ್ನು ಯಾರು ಕೂಡ ಪೂಜಿಸಲಿ, ಅರ್ಚಿಸಲಿ, ಅಲ್ಲ ಮಾತಿನ ಮಂಟಪದಲ್ಲಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ವೈಭವೀಕರಿಸಲಿ. ಆದರೆ ಎಲ್ಲದಕ್ಕೂ ಸಾಕ್ಷಿಯಾಗಿ ಪ್ರಪ್ರಥಮವಾಗಿ ಆ ತಾಯಿಯ ಧ್ವಜಾರೋಹಣ ಮಾಡಬೇಕಾಗಿರುವಂಥದ್ದು ನನ್ನ ಹೆತ್ತ ತಾಯಿ, ಹೆತ್ತವೇ ಆಕೆಯ ಮಾಡಬೇಕು ಅನ್ನೋಂಥ ದೊಡ್ಡ ಉದ್ದೇಶದಿಂದ ರತ್ನವ್ಯ ಕೈಯಿಂದ ಈ ವಿಶೇಷವಾದಂಥ ಕನ್ನಡ ಬಾವುಟವನ್ನು ಉದ್ಘಾಟನೆ ಮಾಡಿದ್ದಾರೆ. ಬಂಧುಗಳೇ, ಇದರಲ್ಲಿ ಏನು ಪಾಠ ಇದೆ? ನಾವು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂಥ ದಾರಿ ಅಂತ ಹೇಳಿದೆ ನಾನು. ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಆಮೇಲೆ ರಾಷ್ಟ್ರ ದೇವೋಭವ. ತಂದೆಯ ಬಲತೊಡೆಯ ರಕ್ತಬಿಂದು ತಾಯಿಯ ಗರ್ಭವನ್ನು ಸೇರಿ 9 ತಿಂಗಳು 9 ದಿನ 9 ಗಳಿಗೆ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗ್ತದೋ ತಾಯಿಯ ಗರ್ಭದಲ್ಲಿ ಪಿಂಡಾಂಡ ಸೃಷ್ಟಿಯಾಗ್ತದೆ. ತಾಯಿ ಅಸಹನೀಯವಾದಂಥ ನೋವನ್ನು ಪಡೆದು ಆ ಮಗುವಿಗೆ ಲೋಕದ ಬೆಳಕನ್ನು ಕೊಡುವಾಗ ಆ ಮಗು ಕೂಗುವಂಥ ಪ್ರಪ್ರಥಮ ಶಬ್ದ ಅಮ್ಮ ಎನ್ನುವಂಥ ಕರೆ. ಕಂದನು ನುಡಿವ ಮೊದಲನೇ ನುಡಿಯೇ ಅಮ್ಮ ಅಮ್ಮ, ಎರಡಕ್ಷರದಲ್ಲಿ ಏನಿದು ಮಹಿಮೆ ಹೇಳುವರಾರಮ್ಮ ಎನ್ನುವಂಥ ಕನ್ನಡದ ಒಂದು ಕವಿಯ ಒಂದು ಅದ್ಭುತವಾದಂಥ ಒಂದು ಸಾಹಿತ್ಯವನ್ನು ನಾವು ಗಮನಿಸಬಹುದು. ಬಂಧುಗಳೇ, ಇವತ್ತು ಯಾವತ್ತೂ ನಾವು ನಮ್ಮ ಸಮಾರಂಭಗಳಲ್ಲಿ ಆಮಂತ್ರಣ ಪತ್ರಿಕೆ, ಮದುವೆ ಮುಂಜಿಯ ಆಮಂತ್ರಣ ಪತ್ರಿಕೆಗಳಲ್ಲಿ ಕಟ್ಟಕಡೆಗೆ ನಾವು ಬರೀತೇವೆ, ಏನು? ಬಂಧು ಮಿತ್ರರ ಸವಿನಯ ಆಮಂತ್ರಣ. ಇದರಲ್ಲಿ ನಾವು ಗಮನಿಸಬಹುದು, ಬಂಧು ಮಿತ್ರರು ಯಾರು ಅಂತ ಸಾಮಾನ್ಯರಲ್ಲಿ ಕೇಳಿದರೆ ಅವರು ಯಾರು ಅಂತ ಹೇಳ್ತಾರೆ ಅಂತ ಕೇಳಿದರೆ ನಮ್ಮ ಕುಟುಂಬ ವರ್ಗ, ನಮ್ಮ ಬಂಧು ಮಿತ್ರರು ಅಂತ ಹೇಳ್ತಾರೆ. ಆದರೆ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಬಂಧು ಯಾರು ಅಂತ ಕೇಳಿದರೆ ಅದು ತಾಯಿ ಅಂತ ನಾನು ಹೇಳ್ಕೊಡ್ತೇನೆ. ಹೇಗೆ ತಾಯಿ ಬಂಧು ಅಂತ ಹೇಳ್ತಾರೆ? ಬಂಧರಾತಿಥಿ ಬಂಧು, ಬಂಧು ಅನ್ನುವಂಥದ್ದು ಬಂಧನ ಅನ್ನುವಂಥ ವ್ಯುತ್ಪತ್ತಿಯಿಂದ ಬರ್ತದೆ ಅನ್ನುವಂಥದ್ದು ಪ್ರಾಜ್ಞರು ಹೇಳ್ತಾರೆ. ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬರುವಾಗ ಯಾವುದೇ ಮಗು ಯಾರನ್ನು ಹಿಡ್ಕೊಂಡು ಬರೋದಿಲ್ಲ. ಆದರೆ ಲೋಕದ ಬೆಳಕನ್ನು ಕಾಣುವಾಗ ಆ ಮಗು ಅಸಹನೀಯವಾದ ನೋವನ್ನು ತಾಯಿ ಪಟ್ಟು ಮಗುವಿಗೆ ಲೋಕದ ಬೆಳಕನ್ನು ಕೊಟ್ಟಾಗ ತಾಯಿ ಅಮ್ಮ ಎನ್ನುವಂಥ ಶಬ್ದವನ್ನು ಮಗು ಕೂಗುವಾಗ ಮಗು ಹಿಡ್ಕೊಂಡು ಬಂದಿರುವಂಥದ್ದು ತಾಯಿಯ ಕರುಳು.
ಆ ಕರುಳನ್ನು ಹಿಡ್ಕೊಂಡು ಮಗು ಲೋಕದ ಬೆಳಕನ್ನು ನೋಡ್ತದೆ. ಲೋಕದ ಬೆಳಕನ್ನು ನೋಡಿದ ಮೇಲೆ ಆ ಕರುಳ ಬಳ್ಳಿಯನ್ನು ಕತ್ತರಿಸುವಂಥದ್ದು. ಆದ್ರಿಂದ ತಾಯಿಗೂ ಮಗುವಿಗೂ ಕರುಳ ಬಳ್ಳಿ ಸಂಬಂಧ ಅಂತ ಹೇಳ್ತಾರೆ. ಆದ್ರಿಂದ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನುವಂಥ ನುಡಿಗಟ್ಟುಗಳನ್ನು ಕೇಳ್ತೇವೆ. ಆದ್ರಿಂದ ಇವತ್ತು ತಾಯಿಯನ್ನೇ ಪ್ರಧಾನ ಸ್ಥಾನದಲ್ಲಿ ಇಟ್ಟುಕೊಂಡು ಅದರಲ್ಲೂ ಈ ಸಮ್ಮೇಳನ ಅಧ್ಯಕ್ಷತೆಯನ್ನು ತಾಯಿಗೆ ಕೊಟ್ಟು, ಯಾರು ಭುವನೇಶ್ವರಿ ತಾಯಿಗೆ ಕೊಟ್ಟು ಈ ಸಮ್ಮೇಳನಕ್ಕೆ ವಿಶೇಷವಾದಂಥ ಮೆರುಗನ್ನ ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಿದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ಈ ರತ್ನೋತ್ಸವ ನಿಜವಾದ ರತ್ನೋತ್ಸವವಾಗಿ ಅದು ಸಂಪನ್ನ ಆಗಿದೆ. ಸೇರಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಇದೊಂದು ಪಾಠ ಆಗಿದೆ ಅಂತ ನಾನು ಇವತ್ತಿನೆಲ್ಲ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಹಿರೇಮಗಳೂರು ಕಣ್ಣನ ಮಾಮ ಕನ್ನಡ ಪುರೋಹಿತ ಹೇಳ್ತಾರೆ, ಕನ್ನಡ ಪಂಡಿತ ಹೇಳ್ತಾರೆ, ಕಂದನಾಡುವ ಬಾಲಲೀಲೆಯಂ ಕಂಡು ತೊದಳೊಂದದ ಇನಿವಾತ ಮೊರೆ ಕೇಳುದು ಮುದ್ದಿನ ಮುದ್ದೆಯ ಅಂದದ ಅಂಗವನ್ನೆತ್ತಿಕೊಂಡು ನಳಿತೋಳ್ಗಳಿಂದ ಜೊಲ್ವ ಚಂದುಟಿಯಂ ಸುಂಜಿಸಿ ಮಂದಲೇನ ಆಘ್ರಾಣಿಸಿ ಹಾ ಎಂದು ಸುಖ ಬೆಟ್ಟವಳು ಯಾರವಳು ಹೆತ್ತವಳಂತ ಹೇಳ್ತಾರೆ. ಒಂದು 5 ವರ್ಷ ಪ್ರಾಯದ ಮಗುವಿನಿಂದ ನಾವು 5 ವಿಧದ ಸುಖವನ್ನು ಪಡೆಯುತ್ತೇವಂತೆ. ಕಂದನಾಡುವ ಬಾಲಲೀಲೆಯಂ ಕಂಡು ನೇತ್ರ ಸುಖ, ತೊದಳೊಂದದ ಇನಿವಾತ ಮೊರೆ ಕೇಳ್ದು ಶ್ರವಣ ಸುಖ, ಮುದ್ದಿನ ಮುದ್ದೆಯ ಅಂದದ ಅಂಗವನ್ನೆತ್ತಿಕೊಂಡು ನಳಿತೋಳ್ಗಳಿನಪ್ಪಿ ಸ್ಪರ್ಶ ಸುಖ, ಜೊಲ್ವ ಚಂದುಟಿಯಂ ಚುಂಬಿಸಿ ಜಿವಹ ಸುಖ, ಮಂದಲೇನ ಆಘ್ರಾಣಿಸಿ ವಾಸನಾ ಸುಖ, ಹಾ ಎಂದು ಸುಖಪಟ್ಟವಳು ಯಾರವಳು ಹೆತ್ತವಳು. ಬಂಧುಗಳೇ, ಹೆತ್ತ ತಾಯಿ ತಂದೆಯರಿಗೆ ಮಗುವಿನ ಆ ಸಂಸ್ಕಾರ ಯುತವಾದಂಥ ಬದುಕನ್ನು ಕಟ್ಟುವಂತಹ ನೈಜವಾದಂಥ ಜವಾಬ್ದಾರಿ ಇದೆ. ಆದ್ರಿಂದ ಇವತ್ತು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ವಿದ್ಯಾರ್ಥಿ ಪುಟಾಣಿಗಳಿಗೆ, ವಿದ್ಯಾರ್ಥಿ ಮಕ್ಕಳಿಗೆ ಒಂದು ಶ್ರೇಷ್ಠವಾದಂಥ ತಾಯಿಯ ಒಡಲು ಅದು ರತ್ನೋತ್ಸವದ ಈ ಕಾರ್ಯಕ್ರಮದ ಮಡಿಲು ಅಂತ ಹೇಳ್ಕೊಳ್ಳುತ್ತಾ ಇವತ್ತು ಸೇರಿರುವಂಥ ಎಲ್ಲ ಬಂಧುಗಳಿಗೆ ನಾನು ಮತ್ತೊಮ್ಮೆ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಕರೆದು ಒಬ್ಬ ತವಳವ ಮಾತೆಯ ಸೇವಕ, ಯಾವತ್ತೂ ನಾನು ಅಧ್ಯಕ್ಷ ಅಂತ ಹೇಳ್ಕೊಳ್ಳೋದಿಲ್ಲ, ತವಳವ ಮಾತೆಯ ಸೇವೆ ಮಾಡುವುದಕ್ಕೆ ಸಾಮಾನ್ಯ ತುಳುವ ನಡೆದ ಕಟ್ಟ ಕಡೆಯ ಒಂದು ನೇಮ ಕಟ್ಟುವ ವ್ಯಕ್ತಿಗೆ, ದೈವಾರಾಧನೆಯನ್ನು ಮಾಡುವಂಥ ವ್ಯಕ್ತಿಗೆ ಕರ್ನಾಟಕ ಘನ ಸರ್ಕಾರ ನನ್ನನ್ನು ಗುರುತಿಸಿ ನನಗೆ ಅಧ್ಯಕ್ಷ ಪೀಠವನ್ನಿತ್ತಿದೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ರವೀಂದ್ರ ಶೆಟ್ಟಿಯವರ ಆ ಗುತ್ತಿನ ಮನೆಯಲ್ಲಿ ನೇಮ ಕಟ್ಟಿದವ ನಾನು. ಅದಕ್ಕೆ ಅವರ ಗುತ್ತಿನ ಮನೆಯಲ್ಲಿ ಧರ್ಮ ದೈವಕ್ಕೆ ನೇಮ ಕಟ್ಟಿದವನ ನನ್ನ ಹೆಮ್ಮೆ ಆಗ್ತಿದೆ. ನಾನು ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಾನೊಬ್ಬ ನೇಮ ಕಟ್ಟುವವ, ನಾನೊಬ್ಬ ದೈವದ ಸೇವಕ, ನಾನೊಬ್ಬ ಪಮ್ಮದ ಸಮುದಾಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷ ಪೀಠಕ್ಕೆ ನಾನು ಅಲಂಕರಿಸಿದ್ರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥ ಭಾಗ್ಯ ಪ್ರಾಪ್ತಿಯಾಯಿತು. ಇಲ್ಲದಿದ್ದರೆ ರವೀಂದ್ರ ಶೆಟ್ಟಿಯವರ ನೇಮ ಕಟ್ಟಿದ್ದು ಪ್ರಥಮ ಅಲ್ಲ, ಹಲವಾರು ವರ್ಷಗಳಿಂದ ಹಿಂದಿನಿಂದಲೇ ನಾನು ಅವರ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದೆ. ನಾನು ಯಾವತ್ತೂ ನೋಡ್ತಾ ಇದ್ದೆ, ಈ ನೆಲದ ತವುಳವ ಅಲ್ಲದ್ರೆ ಕನ್ನಡ ರತ್ನಗಳಾಗಿರುವಂಥ ಭಾಸ್ಕರ ಕುಕ್ಕುವಳಿ ಆಗಿರ್ಬೋದು, ನವನೀತ ಶೆಟ್ಟಿಯವರಾಗಿರ್ಬೋದು, ನಮ್ಮ ಪ್ರೀತಿಯ ಗಾಯಕರು ಆಗಿರ್ಬೋದು, ಹರಿಕಥೆ ದಾಸರಾಗಿರುವಂಥ ತೋಜೆ ಪುಷ್ಕಲ್ ಕುಮಾರ್ ಅಂತ ಅದೆಷ್ಟೋ ಹಿರಿಯ ಈ ನೆಲದ ಸತ್ವಯುತವಾದಂಥ ಸಾಹಿತಿಗಳನ್ನು ಗುರುತಿಸಂತ ಒಂದು ಶ್ರೇಷ್ಠ ವೇದಿಕೆ ಇದು. ಕೇವಲ ತುಳುವ ನೆಲದಲ್ಲಿದ್ದುಕೊಂಡು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಟ್ಟರೆ ಸಾಲದು, ಈ ಕನ್ನಡದ ಋಣವನ್ನು ತೀರಿಸಬೇಕು, ಈ ತವಳವ ನೆಲದ ಋಣವನ್ನು ತೀರಿಸಬೇಕಂತ ಹೇಳ್ಕೊಳ್ತಾ ನಾಡಿದ್ದಿನ ದಿನ ತವಳ ಉತ್ಸವವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಕೃತಜ್ಞತಾಪೂರ್ವಕವಾದಂಥ ವಂದನೆಗಳನ್ನು, ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಏತು ಪೊರ್ಲುದ ಭಾಷೆ ನಮ್ಮ ತುಳು ಸಾರ ಎಸಳದ ತಾಮರೆ ಪಂಡಿ ಬಾಯಿಡು ಕೇಂಡಿಕೆ ಬಿಟ್ಟು ಉರ್ಗು ನಮುರ್ತದ ನೂರೇ ಪಣದು ನುಡಿಕೊರ್ನಂಚೆತ್ತನ ಕೈಯಾರದ ಕಿಂಜಣ್ಣ ಕವಿಕುಟೋರದ ಕವಿ ಕಿಂಜಣ್ಣ ರೈಕ್ಲೆ ನಮ್ಮ ಏಪಲ ನೆಂಪು ಮಲ್ಪಡು ಐತೊಟ್ಟಿಗೆ ಈ ನೆಲದ ಅದ್ಭುತ ಸಾಹಿತ್ಯ ಆಯ್ನಂಚೆತ್ತನ ಎನ್ನ ಸುರುತ್ತ ಬಾಲೆಗೆ ಸುರುತ್ತ ಪಾತೆರ ಬಾಯಿ ನಂಚೆತ್ತನ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವೇರನ್ನ ಮಾರ್ಗದರ್ಶಕರು ಎಂಕಲ್ನ ಸಮುದಾಯಗ ಪ್ರಪ್ರಥಮವಾದ ರಾಜ್ಯೋತ್ಸವ ಪ್ರಶಸ್ತಿ ದೆಪ್ಪದು ಕೊರ ನಂಚೆತ್ತನ ಏರಿಯಾದಾರನ ಪುದರ್ಡೆ ಈ ಮಂಟಮೆ ಕಟ್ಟದರ ನಂಡ ಐಕಲಾಯಾನಿರಿಗೆ ಮಲ್ಲ ನಮಸ್ಕಾರನು ಸಂದೈತ ಮಂಟೊಂಡಬೆ ಅಂಚಿತ್ತಿನ ಈ ನೆಲಟ್ಟೆ ಯಾನೊಂಗಿ ಪಾತೆರ ತುಳುಟೆ ಪಾತೆರದ ಮುಗಿಪೆ ಕನ್ನಡಡು ಸುರುಮಲ್ತೆರ ನಂಡ್ಲ ಬೊಟ್ಟೋಡು ತುಳುವ ತೆಂಬರೇನು ನಟ್ಟುವೆ ತುಳುವಪ್ಪೆ ಯಾನಿರೇನು ಜಡಪತಿನ ಕ್ಲಿನ ಕುರ್ಕುದು ಲಕ್ಕಲ ನಂಜಿನರಕಟ ತೊರ್ತು ಗಿಡಪುಲ
ಕಂಟನು ದಾಪುನ ಕಂಟಕ ಕರಿಪುಲ ಒಟ್ಟುಗು ಬದುಕುನ ಗೇನ ಈ ಕೊರ್ಲ ಉದಿಯ ಬೆನಡು ಗಾಳಿ ಕಡಲದ ಉಳಯಿ ಪುಟ್ಟವು ಈಗೇನ ಉಡಲದ ಉಳಯಿ ಯಾನನ್ಪೆ ಅಮ್ಟು ಪೋವಡು ಪಿದೈ ಮೆಗ್ಗಿ ಪಲಯ ನಂಟ ಪುಟ್ಟ ಒಡಿನಿ ಬೊಟ್ಟೋಡು ತುಳುವ ತೆಂಬರಿನ ನಟ್ಟುವೆ ತುಳುವಪ್ಪೆ ಯಾನಿರೆನು ಡೆನ್ನನ್ಪಿ ಸೋಲಲಕ್ಕನಗ ಎನ್ನನ್ಪಿ ಬಂಟೆ ಬಲಿಪುನಗ ನಮ್ಮನ್ಪಿ ಉರೆಲುರಿ ಪುನಗ ಮೈಮೆದ ಮಾಯಾ ಇಲಿನಲಿ ಪುನಗ ಬೊಟ್ಟೋಡು ತುಳುವ ತೆಂಬರಿನ ನಟ್ಟುವೆ ತುಳುವಪ್ಪೆ ಯಾನೇನು ಪಂಡೊಂದು ರವೀಂದ್ರ ಶೆಟ್ರಿನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ರತ್ನೋತ್ಸವದ ಈ ಬಿಸಲೆಡೆ ಎನ್ನ ಒಂಜಿ ತೊಗರ್ ಸೊಲಹೆ ಬೇಯ್ಪಾವೆ ಅವು ದಾದ ಕೆಂಡ ನಿಗಲ ಮಾತೆರಳ ನಟ್ಟೊನ್ನು ನಿಗಲು ಇಂಗ್ಲಿಷ್ ಕಲ್ಪುಲೆ ಕನ್ನಡ ಕಲ್ಪುಲೆ ಒವೇ ಭಾಷೆ ಕಲ್ಪುಲೆ ಒಂದು 2020 ಇಸವಿದ ಒಂದು ರತ್ನೋತ್ಸವ 2020 ಬೈದುಂಡು ನಮಕ್ ಸರಕಾರ ಜನಗಣತಿಗೆ ಪಿದಾರ್ದುಂಡು ನಿಕಲು ಒವೇ ಭಾಷೆ ಪಾತಿರ್ಲೆ ಅಂಡ ನಿಕಲ ಅಪ್ಪೆ ಭಾಷೆ ತುಳು ಒಂದು ಬರಲಿ ತುಳು ಭಾಷೆನ ಎನ್ಮನೆ ಪರಿಚಯಗದು ಸೇರೇರೆ ನಿಕಲು ಮಾತೆಲ್ಲ ಸಹಕಾರ ಮಲ್ಪುಲೆ ತುಳು ಭಾಷೆ ಅಧಿಕೃತ ರಾಜ್ಯ ಭಾಷೆ ಕೈ ಜೋಡಿಸಳೆ ದಾಯಕ್ಕೆ ಎಂಡ ಕನ್ನಡ ಭಾಷೆ ಅಣ್ಣ ಅಮ್ಮ ಕನ್ನಡ ಭಾಷೆಗೆ ಕ್ಯಾಲೆಂಡರ್ ಇಜ್ಜಿ ಕನ್ನಡ ಭಾಷೆ ಲಿಪಿಂಡು ಜನವರಿ ಫೆಬ್ರವರಿ ಬಂದ ಕನ್ನಡ ಭಾಷೆ ಕ್ಯಾಲೆಂಡರ್ ಉಂಡೆ ಕನ್ನಡ ಭಾಷೆ ಕ್ಯಾಲೆಂಡರ್ ಇಜ್ಜಿ ಇಂಗ್ಲಿಷ್ ಭಾಷೆಗೆ ಲಿಪಿ ಇಜ್ಜಿ ಕೊಂಕಣಿ ಭಾಷೆಗೆ ಲಿಪಿಲ ಇಜ್ಜಿ ಕ್ಯಾಲೆಂಡರ್ ಇಜ್ಜಿ ಎಂಕಲ ತುಳು ಭಾಷೆ ಲಿಪಿ ಇತ್ತಿನ ಭಾಷೆ ಕ್ಯಾಲೆಂಡರ್ ಇತ್ತಿನ ಭಾಷೆ ಎಂಕಲ ತುಳುವಪ್ಪೆ ಸೋತುದೇರಿ ಕೈಯಾರ ಕಿಂಜನ ರೈಕಲು ಪನ್ನಗ ಅಂಜಿ ತಮಿಳರು ಇಂಜಿ ಮರಾಠರು ಇಂಜಿ ಕನ್ನಡಿಗರು ಪೂರ ಕೊನೆಯರು ಎಂಕಲ ತುಳುವಪ್ಪೆ ಬುಲ್ತೇರಿ ಪಂಡಿಪಿನ ಆರ್ನ ನುಡಿಕಟ್ಟು ಆರ್ಲ ಕರ್ಲ ಬೇನೆ ಐಕ ಸಾಂತ್ವನ ಕೊರಿಯರೆ ನಿಕಲು ಮಾತಿರ್ಲ ಕೈ ಜೋಡಿಸಬಿಡು ತುಳುವಪ್ಪೆನ ಅಧಿಕೃತ ರಾಜ್ಯ ಭಾಷೆ ಮಲ್ಬರೆ ಎನ್ಮನೆ ಪರಿಚಯದಗೂ ಸೇರೇರೆ ರವೀಂದ್ರಣ್ಣೆ ಸಹಿತವಾದ ಭುವನೇಶ್ವರ ಹೆಗಡೆ ಸಹಿತವಾದ ವೇದಿಕೆಡಿತ್ತಿನ ಮಾತ ಗಣ್ಯರ್ಲ ಒತ್ತುಡು ಬರಡು ಪಿಂಗಾರ ಪತ್ರಿಕೆದ ಗುರುಕಾರ್ಲುಲ್ಲೇರೆ ಪತ್ರಿಕೆಡು ನೆತ್ತ ಬಗೆಟ್ ಒಂಜಿ ಕ್ರಾಂತಿ ಮಲ್ಪಲೆ ಕೊಂಕಣಿಗೆ ಇರ್ಲ ನಿಕಲ ಅಪ್ಪೆ ಭಾಷೆ ಕೊಂಕಣಿಂದ ಬರೆಯರಡ ರಡ್ಡನೆ ಭಾಷೆ ತುಳುಂದು ಬರಲೆ ಮುಸಲ್ಮಾನ ಬಂಧುಳು ಬ್ಯಾರಿ ಭಾಷೆ ನಿಕಲ ಮಾತೃ ಭಾಷೆ ಅಂದಂಡ ರಡ್ಡನೆ ಭಾಷೆ ತುಳುಂದು ಬರೆಪೆ ನಮಗೇನ ತುಳುವಪ್ಪೆಗೆ ಬೆರಿತಾಂಗು ಕೊರ್ಲೆ ಪಣದ ನಟ್ಟೊಂದು ಎನ್ನ ಪಾತೆರೆಗೂ ಮುಗಿತಲದ ಚುಕ್ಕಿದೀಪೆ ತುರ್ತ DC ಆಫೀಸ್ ಮೀಟಿಂಗ್ 10 ಗಂಟೆಗೆ ಇದೇರು ಕರಾವಳಿ ಉತ್ಸವ ಎಲ್ಲ ಬೈಯಡು ಅಂಚನೆ ನಮ್ಮ ಗಣರಾಜ್ಯೋತ್ಸವದ ಕಾರ್ಯಕ್ರಮ ರಡ್ಡು ಕಾರ್ಯಕ್ರಮಗಳ ಇನ್ನು ಮಧ್ಯಾಹ್ನ 2 ಗಂಟೆ ಮುಟ್ಟ ಸಭೆಲೆ ಇದೇರು ಗೌರವಾನ್ವಿತ ಪೂಜ್ಯನೀಯ ಚಿನ್ನಪ್ಪ ಗೌಡರು ನಮ್ಮೊಟ್ಟಿಗೊಳ್ಳೆರು ಅಕ್ಲಿನ ಮಾತೆರಿಲ್ಲ ನೆಂಪು ಮಲ್ತೊಂದು ಯಾನ ಮತ್ತೆರ ಮೇರ ಅಗಿಪೆರೆ ಅಣುಕೇನೊಂದುಳ್ಳೆ ಮಾತೆರೆಗಳ ಕುಡುವರ ತುಳುವಪ್ಪೆ ತುಳುವನಲತ ದೈವದೇವರ ಎಡ್ಡೆ ಮಲ್ಪರೆ ಈ ರತ್ನೋತ್ಸವ ಅತ್ಯದ್ಭುತವಾದ ನಡತ ಬರಡೆ ತುಳುವ ನೆಲದ ಕಾರ್ಣಿಕದ ಚಿತ್ತುಳ್ಳ ದಯಪಡೆ ಪನ್ಪೆನ ಪಾತ್ರೆ ಬಂಡೊಂದು ನಿಖಲೆಗೆ ಮಾತೆರೆಗಳ ಸೊಲ್ಮೆ ಸಂದೇತ ಮಲ್ತೊಂದು ಅಗತ್ತೊಂದ್ರೆ ಅನುಕೇಣ ಕತ್ತಲ್ ಸಾರ್ ಅವರು ಮಾತಾಡಿದ್ದು ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಕೆಲವರು ಬಾಯಿ ಮಾಡಿ ಕೇಳ್ತಾ ಇದ್ರು ಆರಂಭದ್ದು ಕೂಡ ಕನ್ನಡವೇ ಅದು ಸ್ವಚ್ಛ ಕನ್ನಡ ಅಚ್ಚ ಕನ್ನಡ ತುಳುವಿನಲ್ಲಿಯೂ ಕೂಡ ಹಾಗೆ ತುಳುವಿನಲ್ಲಿ ಈಗ ನಾವು ಅನೇಕ ಶಬ್ದಗಳನ್ನೆಲ್ಲ ಮರೆತಿದ್ದೇವೆ ನಮ್ಮ ಆ ಪಾರಂಪರಿಕ ಸೊಗಡಿನ ತುಳು ಶಬ್ದಗಳನ್ನು ಮತ್ತೆ ನೆನಪಿಸುವಂತಹ ಒಂದು ಅವಕಾಶ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ನಮಗೆ ಸಿಕ್ಕಿತು. ಧನ್ಯವಾದ ದಯಾನಂದ ಕತ್ತಲ್ ಸರ್ ಅವರಿಗೆ. ಅವರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಇದ್ದೇವೆ. ಬಂಧುಗಳೇ, ಮುಂದೆ ವಿಚಾರಗೋಷ್ಠಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಸಮ್ಮೇಳನದ ಅಧ್ಯಕ್ಷೆ ಅವರ ಭಾಷಣ ಈ ಉದ್ಘಾಟನಾ ಸಮಾರಂಭದಲ್ಲಿ ಇರ್ತದೆ. ತಮ್ಮ ಶುಭ ಹಾರೈಕೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ರೊಟೇರಿಯನ್ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ಭುವನೇರಿ ಹೆಗಡೆ, ಉಳಿತೊಟ್ಟು ರವೀಂದ್ರ ಶೆಟ್ಟಿ ಅವರೇ, ವೇದಿಕೆಯಲ್ಲಿದ್ದ ಎಲ್ಲ ವಿಜೇತ ಅಭ್ಯರ್ಥಿಗಳಿಗೆ ಮತ್ತು ನೀವೆಲ್ಲ ಇಲ್ಲಿ ವೇದಿಕೆಯನ್ನು ಹಂಚಿಕೊಂಡ ನನ್ನ ಅತಿ ಪ್ರಾಮುಖ್ಯವಾದ ಗಣ್ಯರೇ ಮತ್ತು ವಿಶೇಷವಾಗಿ ಕೆಳಗೆ ಕೂತ್ಕೊಂಡ ಪ್ರೊಫೆಸರ್ ಚಿನ್ನಪ್ಪಗೌಡ್ರೆ ಮತ್ತು ನೀವೆಲ್ಲ ಆತ್ಮೀಯರೇ, ನಾನು ಒಂದೇ ವಿಷಯ ಹೇಳಲಿಕ್ಕೆ ಯಾವತ್ತೂ ಆತುರರಾಗಿರೋದು ವೇದಿಕೆಯಲ್ಲಿ ಇಂತಹ ಸಣ್ಣ ದೊಡ್ಡ ಕನ್ನಡದ ಉತ್ಸಾಹಗಳು ಮಾಡಿದಷ್ಟು ಕನ್ನಡ ಉಳಿಯುತ್ತದೆ, ಕನ್ನಡ ಬೆಳೆಯುತ್ತದೆ ಮತ್ತು ಮತ್ತಷ್ಟು ವರ್ಷ ಬದುಕ್ತದೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಮ್ಮೆ ಈ ರವೀಂದ್ರ ಶೆಟ್ಟಿ ಅವರಿಗೆ ಚಪ್ಪಾಳೆಯ ಮುಖಾಂತರ ಅಭಿನಂದನೆ ಸಲ್ಲಿಸಿದರೆ ನನಗೆ ತೃಪ್ತಿ ಆಗುತ್ತೆ. ಕಾರಣ ಇಷ್ಟೇ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ನಾವು ಕೊಂದಿದ್ದೇವೆ
ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಕನ್ನಡ ಕೊಂದಿದ್ದೇವೆ ಅಂತ ಎಲ್ಲ ಕಡೆಯಲ್ಲಿ ಬೊಬ್ಬೆ ಹೊಡೆದು ತಾವು ಗ್ರಾಚ್ಯುಟಿಯ ಇನ್ನೆಂಥದೋ ಒಂದು ಫೆಸಿಲಿಟಿಗಳನ್ನು ಕನ್ನಡದಿಂದ ತಗೊಳ್ಳುವವರು ತುಂಬ ಮಂದಿ ಇರುವಾಗ ಈ ಆಂಗ್ಲ ಮಾಧ್ಯಮ ಶಾಲೆ ನಡೆಸಿ ತನ್ನ ಕೈಯಿಂದ ಹಣ ಖರ್ಚು ಮಾಡಿ ಇಂಥ ಕನ್ನಡ ಉಳಿಯುವಂಥ ಒಂದು ಕೆಲಸ ಮಾಡುವ ಇಂಥ ವ್ಯಕ್ತಿತ್ವಗಳು ಬೆಳೀಬೇಕು. ಊರುಗಳಲ್ಲಿ ಈಗ ಆಂಗ್ಲ ಮಾಧ್ಯಮ ಶಾಲೆಗಳಿವೆ. ಊರುಗಳಲ್ಲಿ ಆ ಪ್ರತಿ ಊರುಗಳಲ್ಲಿ ಸರ್ಕಾರ ಒಂದು ನಿಯಮ ಮಾಡಿ ಇಂಥ ಉತ್ಸವಗಳು ಆಗುವಂತೆ ಮಾಡಬೇಕು ಮತ್ತು ಈ ವೇದಿಕೆಯಲ್ಲಿದ್ದ ಚುನಾಯಿತ ಪ್ರತಿನಿಧಿಗಳು ಇದನ್ನು ಒತ್ತಾಯಿಸಬೇಕು ಅಂತ ಮತ್ತೊಮ್ಮೆ ಹೇಳಿ, ರವೀಂದ್ರ ಶೆಟ್ಟರೆ, ನಿಮ್ಮ ಈ ಎಲ್ಲ ಕಾರ್ಯಗಳು ನಮಗೆ ತೃಪ್ತಿ ತಂದಿವೆ ಮತ್ತು ನಿಮಗೆ ಶೋಭೆ ತಂದಿವೆ. ನೀವೆಲ್ಲ ಇಂಥದ್ದು ಮತ್ತೊಮ್ಮೆ 100 ವರ್ಷ ಮಾಡಿ ಈ ಕನ್ನಡವನ್ನು ಉಳಿಸುವಂಥ ಕೈಂಕರ್ಯಕ್ಕೆ ನಮ್ಮದು ನಿಮಗೆ ಸಹಕಾರ ಇದೆ ಅಂತ ಹೇಳುತ್ತಾ, ನಿಮಗೆ ನೀವು ಇಲ್ಲಿ ನಮ್ಮನ್ನು ಕರೆದು ವೇದಿಕೆಯಲ್ಲಿ ಉಪಸ್ಥಿತಿ ಮಾಡಲಿಕ್ಕೆ ಅವಕಾಶ ಕೊಟ್ಟು ಧನ್ಯವಾದ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಬಹುಶಃ ನಾನಿಲ್ಲಿ ಅತಿಥಿ ಅಲ್ಲ, ಅಭಿಮಾನಿ ಕೂಡ. ಈ ಕಾರ್ಯಕ್ರಮದ ವಿಶೇಷವಾಗಿ ಪರಿಸರದಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಶೈಕ್ಷಣಿಕ ಸಂಸ್ಥೆಯನ್ನು ಇಟ್ಕೊಂಡು ವಿಶೇಷವಾಗಿ ಕನ್ನಡ ನಾಡು ನುಡಿಯ ವೈಭವವನ್ನು ಗತಸಾರುವಂಥ ಕೆಲಸವನ್ನು ಇವತ್ತು ರವೀಂದ್ರ ಶೆಟ್ಟಿ ದಂಪತಿಗಳು ಮತ್ತು ಅವರ ವಿದ್ಯಾಸಂಸ್ಥೆ ನಿರಂತರವಾಗಿ ಮಾಡ್ತಾ ಇದೆ. ಎಷ್ಟೇ ಕಾರ್ಯಕ್ರಮಗಳ ಒತ್ತಡ ಇದ್ರೂ ಕೂಡ ಇವತ್ತು ಬಹುಶಃ ನಮಗೆ ಕೂಡ ಅಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಸರ್ಕಾರಿ ನೌಕರರ ಕಾರ್ಯಕ್ರಮ ಇತ್ತು, ಅದೆಲ್ಲವನ್ನು ಬಿಟ್ಟು ರತ್ನೋತ್ಸವಕ್ಕೆ ಬರಬೇಕು ಅಂತ ಹೇಳಿ ಸ್ವಲ್ಪ ತಡವಾಗಿ ಬಂದದಕ್ಕೆ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮೆಲ್ಲರ ನಾಡು ಈ ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ಖಾಸಗಿ ಶಾಲೆಗಳಿದೆ. ತಮ್ಮ ವಾರ್ಷಿಕೋತ್ಸವ ಇರ್ಬೋದು ಅಥವಾ ತಮ್ಮ ಪ್ರತಿಭೆಯ ಅನ್ವೇಷಣೆಯಲ್ಲಿ ವಿಶೇಷವಾಗಿ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಳ್ವಾಸ್, ನಾನು ಪ್ರತಿ ಸಲ ಇದನ್ನು ಉಲ್ಲೇಖ ಮಾಡ್ತಾ ಇರ್ತೇನೆ, ನಾವು ಆಳ್ವಾಸ್ ನುಡಿಸಿರಿಯನ್ನು ಕೇಳಿದ್ದೇವೆ, ಸಂಬಂಧಪಟ್ಟವರು ಅಥವಾ ನಮಗೆ ಅವಕಾಶ ಸಿಕ್ಕಾಗ ಹೋಗ್ತೇವೆ. ಆದರೆ ಈ ಪರಿಸರದಲ್ಲಿ ನನಗೆ ಗೊತ್ತಿರುವ ಹಾಗೆ ಜನಮನಿತವಾಗಿರುವಂಥ ಕಾರ್ಯಕ್ರಮ ಅದು ಸಂಜೆ ಹೊತ್ತು ನೋಡುವಾಗ ಗೊತ್ತಾಗ್ತದೆ. ಇಲ್ಲಿ ಯಾವುದಂತ ಕೇಳಿದರೆ ಅದು ರತ್ನೋತ್ಸವ. ತನ್ನ ಹೆತ್ತಬ್ಬೆಯ ಹೆಸರನ್ನು ಇಟ್ಕೊಂಡು ಇಡೀ ಒಂದು ಪರಿಸರಕ್ಕೆ ಕನ್ನಡ ನಾಡು ನುಡಿಯ ವೈಭವವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸಂಸ್ಕಾರ ಸಂಸ್ಕೃತಿಯ ಬಿಂಬಿತವಾಗಿ ಇವತ್ತು ಖಾಸಗಿ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ಮಹತ್ ಕಾರ್ಯವನ್ನು ನಮ್ಮ ರವೀಂದ್ರ ಶೆಟ್ಟರು ಮಾಡ್ತಾ ಇದ್ದಾರೆ. ಈಗಾಗಲೇ ಅತಿಥಿಯವರು ಹೇಳಿದಾಗೆ ಖಂಡಿತವಾಗಿಯೂ ಎಲ್ಲ ಶಾಲೆಗಳಲ್ಲಿ ಕೇವಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಭೂಮಿ ಧನ್ಯ. ಈ ಕರಾವಳಿಯ ಪ್ರದೇಶದಲ್ಲಿ ಕನ್ನಡದೊಂದಿಗೆ ಈಗಾಗಲೇ ಉದ್ಘಾಟಕರಾದಂಥ ಆತ್ಮೀಯರಾದಂಥ ಕತ್ತಲ್ ಸರ್ ಅವರು ಹೇಳಿದಾಗೆ ಕನ್ನಡ ನಮ್ಮ ನಾಡ ಭಾಷೆ ಆದರೆ ತುಳು ನಮ್ಮ ಮಾತೃಭಾಷೆ. ಇವತ್ತು ತುಳು ಲಿಪಿಯನ್ನು ಅಥವಾ ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕಿದ್ರೆ ತಾವೆಲ್ಲರೂ ಕೂಡ ಏನು ಮುಂದಿನ ದಿನಗಳಲ್ಲಿ ಬರುವಂತಹ ಆ ಒಂದು ಪ್ರಕ್ರಿಯೆಯಲ್ಲಿ ಆ ತುಳು ಭಾಷೆಯ ಆದ್ಯತೆಯನ್ನು ಕೂಡ ಕೊಟ್ಟಾಗ ಖಂಡಿತವಾಗಿಯೂ ಅದು ಮೇಲ್ಮಟ್ಟದಲ್ಲಿ ಹೋಗುವಾಗ ಅದಕ್ಕೆ ಖಂಡಿತವಾಗಿ ಸೂಕ್ತವಾದಂಥ ಪರಿಗಣನೆ ಸಿಗುತ್ತೆ ಎಂಬ ಆಶ್ವಾಸನೆಯೊಂದಿಗೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ನನ್ನ ಪ್ರೀತಿಯ ಸಹೋದರರಿಗೆ ಮತ್ತು ಎಲ್ಲ ಈ ಸಂಘಟನೆಗೆ ಸಹಕರಿಸಿದಂಥ ನನ್ನ ಆತ್ಮೀಯರಿಗೆ ವಂದಿಸುತ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಶುಭವಾಗಿ ನಡೆಯಲಿ ಎಂಬ ಶುಭಾಶಯದೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಭುವನೇಶ್ವರಿ ಮಾತೆಯ, ಕರ್ನಾಟಕದ ಭುವನೇಶ್ವರಿ ಮಾತೆಯ ಪಾದಾರವಿಂದಗಳಿಗೆ ಅಡ್ಡ ಬೀಳುತ್ತಾ ತುಳುನಾಡಿನ ಕುಡರಿದಕ್ಕದು ಉಂಡು ಮಲ್ತಿನ ತುಳುನಾಡದ ಕೈತಲಿತ್ತಿನ ಈಶ್ವರದ ಸೋಮನಾಥ ದೇವರಿಗೆ ಅಡ್ಡಬಾರ್ದು ಬೊಕ್ಕ ಎನ್ನ ಹಿರಿಯರ ಕೊರಗಪ್ಪಣ್ಣ ಈರ್ನ ಹೊಡೆದಿನಲ್ಲ ಕಾರ್ ಪತ್ತದು ನಿಗ್ಲ ಆಶೀರ್ವಾದನಕ್ಕೆ ಏನೊಂದಿಲ್ಲ ದಯಂದು ಬಂಡ ಎಂಕ್ಲರೆಗಳ ಅನನ್ಯ ಸಂಬಂಧ. ಕೈತಲದ ಹತ್ತಿರದಂಥ ಹರೇಕಳ ಗ್ರಾಮದಲ್ಲಿ ನಾನು ಸಣದಿರುವಾಗ ಹರೇಕಳ ಮೆಣಸು, ಕಬ್ಬು, ಭತ್ತ ಇತ್ಯಾದಿಗಳನ್ನು ಗದ್ದೆಯಲ್ಲಿ ಬೆಳೆಸಿ ಮಕ್ಕಳನ್ನು ಅದರೊಟ್ಟಿಗೆ ಬೆಳೆಸಿದ್ರು. ಅನ್ನಪೂರ್ಣೇಶ್ವರಿಯ ಪೂಜೆ ಮಾಡುತ್ತಾ ಭುವನೇಶ್ವರಿಯ ಪೂಜೆಗೆ ಮಕ್ಕಳನ್ನು ಅರ್ಪಣೆ ಮಾಡಿದಂಥ ಮಹಾಪುಣ್ಯಾತ್ಮರಿವರು. ಇವರ ಮಕ್ಕಳಾದಂಥ ರವೀಂದ್ರನಾಥ್ ಶೆಟ್ಟರಿಗೂ ಅವರ ಅದು ಕೂಡ ಏನಂದರೆ ಮನೆಯಲ್ಲಿ ಒಂದು ಹೆಣ್ಣು ಅದು ಹೆಂಗಸು ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲ ಇನ್ನು ಬೊಡ್ಚಿಯಿಂದ ಬಂದು ನನ್ನ ಇವರು ಸುಮ್ಮನೆ ಇದ್ದಾರೆ. ಆದರೆ ಅವರು ಸೌಮ್ಯತೆಯನ್ನು ಪಡೆದಂಥ ಸೌಮ್ಯ ಆರ್ ಶೆಟ್ಟಿಯವರಿಗೂ ಮತ್ತು ನಮ್ಮ ರವೀಂದ್ರನಾಥ್ ಶೆಟ್ಟಿಯವರಿಗೂ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮಕ್ಕಳೇ, ಒಬ್ಬ ರೈತನನ್ನು, ಒಂದು ರೈತ ಪ್ರತಿನಿಧಿಯನ್ನು ಬೇರೆ ರಾಜಕೀಯ ಪ್ರತಿನಿಧಿಗಳನ್ನು ವೇದಿಕೆಯಲ್ಲಿ ಕೂತುಗೊಳಿಸ್ತಾರೆ, ಆದರೆ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ನೋಡಿದ್ದು ಪ್ರಪ್ರಥಮ ಬಾರಿ ಒಬ್ಬ ರೈತನನ್ನು. ಅಂದರೆ ಅದಕ್ಕೆ ಯೋಗಾನುಯೋಗ ಇದೆ. ಯಾಕಂದರೆ ಕೊರಗಪ್ಪ
ಮತ್ತು ನಾನು ಒಟ್ಟಿಗೆ ಸಾಗುವಳಿ ಮಾಡಿದ್ರು. ಆ ಬಾಂಧವ್ಯದಿಂದ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಕಲ್ಪಿಸಿದ್ದೀರಿ. ಮಕ್ಕಳೇ, ಬೇರೆ ಏನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡವರು ಭುವನೇಶ್ವರಿ ಹೆಗಡೆ ಅವರು. ಇವರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟರ LOCS ಕಾಲೇಜಿನಲ್ಲಿ ಪಾಠ ಕೇಳಿದವ. ಅವರೊಟ್ಟಿಗೆ ಹಾಸ್ಯ ಮಿಶ್ರಿತವಾದಂಥ ಪಾಠವನ್ನು ಮಾಡುತ್ತಾ ನಮ್ಮನ್ನು ವಿದ್ಯಾರ್ಥಿ ಈ ಒಂದು ಮಾತಿಗೆ ಒಂದು ಇದು ಮದ್ದು ಕೊಟ್ಟವರು ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು, LOCS ಪ್ರಾಧ್ಯಾಪಕರು. ನನ್ನ ಮನೆಯಲ್ಲಿ ಈ ಇನ್ವಿಟೇಷನ್ ನೋಡಿದಾಗ ಹೇಳಿದರು, ಭುವನೇಶ್ವರಿ ಹೆಗಡೆ ಅವರ ಸಭೆ ಆದರೆ ನಾನು ಬರ್ತಿದ್ದೆ. ಯಾಕಂದರೆ ಹಾಸ್ಯ ಚಟಾಕಿಗಳ ಮೂಲಕ, ಹಾಸ್ಯ ಅಂದರೆ ಇವತ್ತಿಗೆ ಎಷ್ಟು ಪ್ರಾಮುಖ್ಯ ಇದೆ ಅಂದರೆ, ಮನೋರೋಗ ವೈದ್ಯರು ಬೇಡ, BP ರಕ್ತದೊತ್ತಡದಂಥ ಒಂದು ದೊಡ್ಡ ರೋಗಕ್ಕೆ ಮದ್ದೇ ಭುವನೇಶ್ವರಿ ಹೆಗಡೆಯವರ ವೈದ್ಯ. ಅದು ಮಾತು, ಅದನ್ನು ಕೇಳಿದರೆ ನಗು ನಗುತ್ತಾ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆದ್ದರಿಂದ ನಾವು ಹೆಚ್ಚಿಗೆ ಮಾತಾಡಿದರೆ ನಮಗೆ ಸಾಹಿತ್ಯದ ಅನುಭವ ಇಲ್ಲ. SL ಭೈರಪ್ಪನವರ ಪುಸ್ತಕವನ್ನು ಓದಿರ್ಬೋದು, ಆದರೆ ಉಳಿದ ತುಂಬ ಇಲ್ಲಿ ಕವಿಗಳ ಪುಸ್ತಕವನ್ನು ನಾವು LOCSನ ಹತ್ತಿರವಿರುವಂಥ ಗ್ರಂಥಾಲಯದಲ್ಲಿ ಓದ್ತಾ ಇದ್ದೆವು. ಮಕ್ಕಳೇ, ಈಗಿನ ಕಾಲದಲ್ಲಿ ನಿಮಗೊಂದು ಹಿತವನ್ನು ಮಾತ್ರ ನಾನು ಎರಡನ್ನು ಹೇಳ್ತೇನೆ. ಹೋದಾಗ ತಂದೆ ತಾಯಿಗಳನ್ನು ಸಣ್ಣ ಪ್ರಾಯದಲ್ಲಿ ಒತ್ತಾಯ ಮಾಡಿ ಮೊಬೈಲನ್ನು ತೆಕ್ಕೊಳ್ತೀರಾ. ಆದರೆ ಅದರಲ್ಲಿ ಎಷ್ಟು ಜ್ಞಾನ ಸಂಪಾದನೆ ಇದೆ, ಅಷ್ಟೇ ತೊಂದರೆಗಳು ನಿಮ್ಮ ಜೀವನದಲ್ಲಿ ಆಗಬಹುದು. ಅದನ್ನು ಸ್ವಲ್ಪ ದೂರ ಮಾಡಿ ಪುಸ್ತಕಗಳನ್ನು ಓದಿ ಮುಂದಕ್ಕೆ ನೀವು ಕೂಡ ಭುವನೇಶ್ವರಿ ಹೆಗಡೆಯವರಂಥ ಉನ್ನತ ಸ್ಥಾನವನ್ನು ಪಡಿಬೇಕು ಮಕ್ಕಳೇ ಅಂತ ಹೇಳ್ತೇನೆ. ಅದು ಮಾತ್ರ ಅಲ್ಲ, ಇನ್ನೊಂದು ನಾನು ಕೃಷಿಕನಾಗಿ ಹೇಳಬೇಕಾಗ್ತದೆ, ನೀವು ಜಂಕ್ ಫುಡ್ಗಳನ್ನು ತಿನ್ನಬೇಡಿ. ಇಲ್ಲಿ ಸಿಕ್ಕುವಂಥ ಮಾರ್ಗದ ಬರಿಯಲ್ಲಿ ಸಿಕ್ಕುವಂಥ ಆ ಪ್ಯಾಕೆಟ್ನಲ್ಲಿ ಸಿಗುವಂಥ ಆಹಾರಗಳನ್ನು ಯಾವುದೇ ಇರಲಿ ಅದನ್ನು ತಗೊಳ್ಬೇಡಿ. ರೈತ ನಮ್ಮ ಕೊರಗಪ್ಪನ ಬೆಳೆಸಿದಂಥ ಬಾಳೆಹಣ್ಣು, ಪೆಪ್ಸಿಯನ್ನು ಕುಡಿಬೇಡಿ. ಇವರ ತೆಂಗಿನ ಮರದಲ್ಲಿ ಬೆಳೆದಂಥ ಸಿಯಾಳವನ್ನು ಕುಡಿಯುತ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳುವುದು ನಮ್ಮ ರೈತರ ಒಂದು ಅದು ಪದ್ಧತಿ. ಎಲ್ಲ ರೈತ ಸಂಘಗಳ ಸಭೆಗಳಲ್ಲಿ ನಾವು ಹೇಳ್ತೇವೆ. ಮುಂದಕ್ಕೆ ಭಾರಿ ಅಪಾಯದ ಒಂದು ಸೊತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ, ಒಂದು ಡ್ರಗ್ಸ್. ಈ ಡ್ರಗ್ಸನ್ನು ಕೊಡಿ, ಇದನ್ನು ಎಲ್ಲವನ್ನ ಮೀರಿ ಮುಂದಕ್ಕೆ ನೀವು ದೇಶದ ಯೋಗ್ಯ ಪ್ರಜೆಗಳಾಗಬೇಕು ಅಂತ ಹೇಳಿ ಆ ಸೋಮನಾಥೇಶ್ವರ ಮತ್ತು ಭುವನೇಶ್ವರಿಯವರ ಹತ್ರ ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ನನಗೆ ಅವಕಾಶ ಕೊಟ್ಟದಕ್ಕಾಗಿ ರವೀಂದ್ರ ಶೆಟ್ಟಿ ದಂಪತಿಗಳಿಗೆ ವಂದನೆಗಳು. ಬ್ರಿಟಿಷರೊಂದಿಗೆ ಹೋರಾಡಿದ ನಮ್ಮ ಉಳ್ಳಾಲದ ವೀರರಾಣಿ ಅಬ್ಬಕ್ಕನಿಗೆ ನಮನಗಳನ್ನು ಸಲ್ಲಿಸ್ತಾ, ನನ್ನ ಶಿಕ್ಷಕಿ ನನ್ನ ಪದವಿಯ ಸಂದರ್ಭದಲ್ಲಿ ಯಾಕೆ ನೀನು ಈ ಅರ್ಥ ಆಗದ ಸಬ್ಜೆಕ್ಟ್ಗಳತ್ತ ಬಂದಿದೆಯಾ ಅಂತ ಹೇಳಿ ನನಗೆ ಕನ್ನಡದ ಕಿಚ್ಚು ಹುಚ್ಚನ್ನು ಹರಿಸಿದಂತಹ ತಾಯಿ ಸ್ವರೂಪಿಣಿ, ಮಾತೃ ಸ್ವರೂಪಿಣಿ ಭುವನೇಶ್ವರಿ ಅಮ್ಮನಿಗೆ ವಂದನೆಗಳನ್ನು ಸಲ್ಲಿಸ್ತಾ, ದಶಮಾನೋತ್ಸವದ ಹತ್ತಿರ ಸನಿಹದಲ್ಲಿರುವಂತಹ ರತ್ನೋತ್ಸವದ ರೂವಾರಿಗಳಾದಂತಹ ವಿದ್ಯಾರತ್ನ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಸಾರ್ಥಕ್ಯವನ್ನು ಕಂಡಂತಹ ಕೊರಗಪ್ಪ ಶೆಟ್ಟಿಯವರು, ಅಮ್ಮ ಮಾತೃಶ್ರೀ ರತ್ನಮ್ಮನವರು, ಹಾಗೆ ನಮ್ಮ ರವೀಂದ್ರ ಶೆಟ್ಟಿ ದಂಪತಿಗಳು ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ, ಈ ದೀರ್ಘವಾದ ವೇದಿಕೆಯ ಎಲ್ಲ ಗಣ್ಯರಿಗೂ ವಂದಿಸ್ತಾ, ನನಗಿವತ್ತು ಮಾತುಗಳೇ ಬರ್ತಾ ಇಲ್ಲ. ನಾನು ಏನನ್ನು ವಿದ್ಯಾರ್ಥಿಗಳಿಗೊಂದು ಪತ್ರಕರ್ತ ನೆಲೆಯಲ್ಲಿ ಹೇಳಬೇಕಿತ್ತೋ ಅದನ್ನೆಲ್ಲವನ್ನು ಕೂಡ ನೀವು ಡ್ರಗ್ಸ್ ಮಾಫಿಯಾಕ್ಕೆ ಬಲಿ ಬೀಳದಿರಿ, 18 ವರ್ಷ ತುಂಬದೇ ನೀವು ವಾಹನಗಳನ್ನು ಓಡಿಸಬೇಡಿ, ಅಪ್ಪನ ಗಾಡಿ ಇದ್ದರೂ ಕೂಡ ನೀವು ಆ ಹುಚ್ಚು ಸಾಹಸಕ್ಕೆ ಹೋಗಬೇಡಿ, ಏನೆಲ್ಲ ಹೇಳಬೇಕಿತ್ತ ಅದನ್ನೆಲ್ಲ ಮೊನ್ನೆ ಕರ್ಫ್ಯೂವಿನ ಮುಂಚೆ ನಾವು ಬಾಯ್ಪಾಠ ಮಾಡಿದ್ದೆವು. ಬಟ್ ಇವತ್ತು ಅದನ್ನು ಹೇಳುವ ಸ್ಥಿತಿಯಲ್ಲಿ ನಾವಿಲ್ಲ. ಈ ಬೆಚ್ಚಗಿನ ಸಂದರ್ಭದಲ್ಲಿ ಒಂದು ಅತ್ಯಂತ ಸುಮಧುರವಾದಂತಹ ಸಂತೋಷದ ಕ್ಷಣಗಳನ್ನು ನಾವು ಕತ್ತಲ್ ಸರ್ ಅವರ ಮಾತಲ್ಲಿ ಅನುಭವಿಸಿದ್ದೇವೆ. ಅದಕ್ಕಿಂತಲೂ ಹೆಚ್ಚು ಕಾತರರಾಗಿ ರಿಚರ್ಡ್ ಲೂಯಿಸ್ ಬರಲಿ, ಸಂಧ್ಯಾ ಶೆಣೆಯವರು ಬರಲಿ, ಅಥವಾ ಯಾರೆಲ್ಲ ಹಾಸ್ಯರೇಖೆಗೆ ಪ್ರಾಣೇಶ್ ಬರಲಿ, ಎಲ್ಲರ ಮಾತುಗಳನ್ನು ಕಾಯ್ತಾ ಎಷ್ಟು ಜಾಸ್ತಿ ಆಗ್ಬೋದು ನಮ್ಮ ವ್ಯೂಸ್ ಅಂತ ಕಾತರದಿಂದ ಇರುವವರು ನಾವು. ಹಾಗೆ ನಮ್ಮ ಮಾತೃಸ್ವರೂಪಿಣಿ ಭುವನೇಶ್ವರಿ ಹೆಗಡೆಯವರ ಮಾತಿಗಾಗಿ ಕಾಯ್ತಾ ನಮ್ಮ ಗೆಳೆಯ ಅನ್ಸಾರ್ ಅವರು ಏನು ಮಾತಾಡ್ತಾರೆ ಅಂತ ನೋಡೋಣ. ನಮಸ್ತೆ ಅಧ್ಯಕ್ಷರು, ಎಲ್ಲ ಅತಿಥಿಗಳಿಗೂ ವಂದಿಸುತ್ತಾ, ಕಳೆದ 2-3 ವರ್ಷಗಳಿಂದ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಇಲ್ಲಿ ರತ್ನೋತ್ಸವವನ್ನು ಆಚರಿಸಿಕೊಂಡು ನಾಡು ನುಡಿಯ ಅನ್ನು ಮೇಳೈಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆ ಮೂಲಕ ಅವರು ತಾನೊಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸ್ತಾ ಇದ್ದರೂ ಸಹ
ನಾನು ನನ್ನ ಶಾಲೆಯಲ್ಲಿ ಕಲಿಸ್ತಾ ಇರುವಂಥದ್ದು ಆಂಗ್ಲ ಮಾಧ್ಯಮ ಭಾಷೆಯನ್ನು ಮಾತ್ರ, ಸಂಸ್ಕೃತಿಯನ್ನು ಕಲಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ. ನಿಜವಾಗಿಯೂ ಖುಷಿ ಆಗ್ತಾ ಇದೆ. ಭಾಷೆ ಯಾವುದು ಕಲಿಬಹುದು, ಎಲ್ಲವನ್ನೂ ಕಲಿಬೇಕು. ಭಾಷೆ ಎಲ್ಲವನ್ನು ಕಲಿತರೆ ಮಾತ್ರ ನಮಗೆ ಪ್ರಪಂಚದ ಮೂಲೆಗಳಲ್ಲೂ ಬದುಕಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಯಾವತ್ತು ಆ ಭಾಷೆಯ ಒಳಗಿರುವ ಸಂಸ್ಕೃತಿಯೊಳಗೆ ನಾವು ಹೋಗ್ತೇವೋ ಆಗ ನಾವು ಎಲ್ಲವನ್ನು ಕಳೆದುಕೊಂಡು ಬಿಡ್ತೇವೆ. ಉದಾಹರಣೆಗೆ ಇಂಗ್ಲಿಷ್ ಭಾಷೆಯನ್ನೇ ತೆಗೆದುಕೊಳ್ಳೋಣ. ಭಾಷೆಯನ್ನು ಎಲ್ಲರೂ ಕಲಿಬೇಕು. ನಾಳೆ ವಿದೇಶಕ್ಕೆ ಹೋದರೂ ಇಲ್ಲಿ ಕಂಪನಿಗಳಲ್ಲಿ ಕೆಲಸಕ್ಕೂ ಭಾಷೆಗಳು ಬೇಕು. ಆದರೆ ಇಂಗ್ಲಿಷ್ ಎನ್ನುವಂತಹ ಸಂಸ್ಕೃತಿಯೊಳಗೆ ನಾವು ಹೋದ ಕೂಡಲೇ ಅವರ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾವು ಎಲ್ಲವನ್ನು ಕಳೆದುಕೊಳ್ತೇವೆ. ಇಂಗ್ಲಿಷ್ ಭಾಷೆಯೊಳಗೆ ಹೋಗಿ ಅಲ್ಲಿ ಉನ್ನತ ಹುದ್ದೆಯನ್ನು ಪಡೆದು ಯಾವ ದೇಶಕ್ಕೆ ಹೋದೆ ಅಲ್ಲಿ ಸೆಟ್ಲ್ ಆಗಿ ಕೊನೆಗೆ ಇಲ್ಲಿ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಕಲಿಸುವಂತಹ ಸಂಸ್ಕೃತಿ ಆ ಇಂಗ್ಲಿಷ್ ಸಂಸ್ಕೃತಿಯೊಳಗೆ ಬರುವಂಥದ್ದು, ಭಾಷೆಯಲ್ಲಿ ಬರುವಂಥದ್ದಲ್ಲ. ರವೀಂದ್ರ ಶೆಟ್ಟರು ಇಲ್ಲಿ ಮಾಡುವಂಥದ್ದು ಅದು ಸರಿಯಾಗಿ ಇದೆ. ಏಕೆಂದರೆ ಅವರು ಇದೇ ನೆಲದ ಇದೇ ಜಲದಲ್ಲಿ ಕುಳಿದು ಇಲ್ಲಿ ಬರ್ಕೋರು, ಇಲ್ಲಿರೋ ಮಕ್ಕಳು ಸಹ ಇಲ್ಲಿಯವರೇ. ಆದರೆ ನೀವು ಭಾಷೆಯನ್ನು ಮಾತ್ರ ಕಲಿಯಿರಿ, ಆದರೆ ಸಂಸ್ಕೃತಿಯನ್ನು ಕಲಿಬೇಡಿ ಅನ್ನುವಂಥದ್ದನ್ನು ನಾವು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನಾವು ಇಂಗ್ಲೀಷ್ ಸಂಸ್ಕೃತಿಯನ್ನು ಏಕೆ ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ನಾವು ಇಲ್ಲಿ ಚಿಂತನೆ ಮಾಡಬೇಕು. ತಪ್ಪಿರುವುದು ಮಕ್ಕಳಲ್ಲೆಲ್ಲ. ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋದು ಎಲ್ಲರೂ ಹೇಳ್ಕೊಂಡಿರ್ತಾರೆ. ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಹೆತ್ತವರನ್ನು ಮರೀತಾ ಇದ್ದಾರೆ. ಆದರೆ ತಪ್ಪಿರುವುದು ಮಕ್ಕಳಲ್ಲೆಲ್ಲ. ನಮ್ಮ ಮನೆಯಲ್ಲಿರುವಂಥ ತಪ್ಪನ್ನು ನಾವು ತಿದ್ದುಕೊಳ್ಬೇಕು. ಹೆತ್ತವರು ಒಂದೆರಡು ಧಾರಾವಾಹಿಯನ್ನು ನೋಡಿಕೊಂಡು, ಒಂದೆರಡು ಪಿಕ್ಚರ್ಗಳನ್ನು ನೋಡಿಕೊಂಡು ಅದರಲ್ಲಿರುವಂತಹ ಆ ಸಂಸ್ಕೃತಿಯನ್ನು ತಾವೇ ಅಳವಡಿಸ್ಕೊಂಡ್ರೆ ಮಕ್ಕಳು ಏನು ಮಾಡಬೇಕು ಅನ್ನುವಂಥ ಚಿಂತನೆ ನಮಗೆ ಬೇಕು. ನಾವು ವಿದೇಶಕ್ಕೆ ಎಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತೇವೆ. ಎಷ್ಟು ಜನ ಅವರು ಗಲ್ಫ್ ರಾಷ್ಟ್ರಗಳಲ್ಲಿ ಹೋಗಿ ದುಡಿತಾರೆ. ಆದರೆ ಅಲ್ಲಿನ ಭಾಷೆ ಗೊತ್ತಿದ್ರೆ ಅಲ್ಲಿ ದುಡಿಲಿಕ್ಕೆ ನಮಗೆ ಒಳ್ಳೆಯ ವೇತನ ಸಿಗ್ತದೆ. ಆದರೆ ವಿದೇಶ ಗಲ್ಫ್ ರಾಷ್ಟ್ರಗಳಲ್ಲಿ ಹೋದವರು ಭಾಷೆ ಕಲಿಯುವುದಿಲ್ಲ, ಅಲ್ಲಿನ ಸಂಸ್ಕೃತಿಯನ್ನು ಕಲಿಯುವುದಿಲ್ಲ. ಆದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ನಾವು ಇಲ್ಲೇ ಇದ್ರೂ ಸಹ ಇಂಗ್ಲೀಷ್ ಭಾಷೆ ಆದರೆ ಸಂಸ್ಕೃತಿಗಳು ಹೋದ ಕೂಡಲೇ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು, ಮೊದಲು ನಾವು ಭಾಷೆಗಳನ್ನೆಲ್ಲ ಕಲಿಯೋಣ. ನಮ್ಮ ಮನೆಯವರು ಮೊದಲು, ಹೆತ್ತವರು ಸರಿಯಾದರೆ ನಮ್ಮ ಮಕ್ಕಳು ಸಹ ಸರಿಯಾಗ್ತದೆ. ಈ ನಮ್ಮ ಭಾಷೆಯನ್ನು ರಕ್ಷಿಸಬಹುದು, ನಮ್ಮ ನೆಲ ಜಲ ಎಲ್ಲವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿಕೊಂಡು, ರವೀಂದ್ರ ಶೆಟ್ಟರು ಸರ್ ಅವರು ಕಳೆದ 3-4 ವರ್ಷಗಳಿಂದ ಇಲ್ಲಿ ಕನ್ನಡ ಭಾಷೆ ನುಡಿಯನ್ನು ಬೆಳೆಸುವಂತಹ ಒಂದು 9ನೇ ವರ್ಷದ ಇದು ಕಾರ್ಯಕ್ರಮ. ಬೆಳೆಸುವಂತಹ 9 ವರ್ಷಗಳಿಂದ ಇಲ್ಲೊಂದು ಬೀಜವನ್ನು ಬಿತ್ತಿದ್ದಾರೆ. ಒಂದು ಆಲದ ಮರ ಹೆಮ್ಮರವಾಗಿ ಬೆಳೆಯಬೇಕಾದರೆ ಒಂದು ಸಣ್ಣ ಜೆಲ್ಲು ಅದರ ರೆಂಬೆ ಅಥವಾ ಒಂದು ಬೀಜದಿಂದನೇ ಹೆಮ್ಮರವಾಗಿ ಬೆಳಿಬೇಕು. ವಿದ್ಯಾರತ್ನ ಶಾಲೆಯ ಆಶ್ರಯದಲ್ಲಿ ಇವರು 9 ವರ್ಷಗಳಿಂದ ಬಿತ್ತಿದಂಥ ಬೀಜ ಇವತ್ತು ಸಣ್ಣದಾಗಿ ಮೊಳಕೆ ಹೊಡೆದು ಸಸಿಯಾಗಿ ಬೆಳೀತಾ ಇದೆ. ಮುಂದೊಂದು ದಿನ ಈ ಕನ್ನಡ ನಾಡು ನುಡಿಯ ವೈಭವ ಈ ದೇರ್ಲಕಟ್ಟೆ ಪರಿಸರ ಮಾತ್ರ ಅಲ್ಲ, ಉಳ್ಳಾಲ ಪರಿಸರದಲ್ಲಿ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯಲಿ. ಅದು ನಮ್ಮ ಜೀವಿತಾವಧಿಯಲ್ಲಿ ಆಗಿರಲಿ ಎಂದು ನಾನು ಆಶಿಸುತ್ತಾ ಮಾತಿಗಾಗಿ ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ಮಾತಿನಿಂದ ವಿರಮಿಸುತ್ತೇನೆ. ಜೈ ಕನ್ನಡಂ ಗೆಲ್ಗೆ, ಜೈ ಕರ್ನಾಟಕ. ರತ್ನ ಸಂಸ್ಥೆ ಜನಜನಿತವಾಗಿದೆ. ಇದು 9ನೇ ವರ್ಷದ ರತ್ನೋತ್ಸವ. ವಿದ್ಯಾರ್ಥಿಗಳೇ, ಶಾಲೆಯಲ್ಲಿ ನಿಮಗೆ ಪಾಠ ಮಾಡುವಾಗ ಮಾತಾಡಬೇಡಿ ಅಂತ ಒಂದು ಮಾತು ಹೇಳ್ತಾರೆ, ಇನ್ನೊಂದು ಯಾರು ನೆಗಾಡಬಾರ್ದು ಅಂತ. ಮಾತಾಡಬೇಡಿ ಅಂತ ಹೇಳುವುದಿಲ್ಲ. ಯಾಕೆಂದ್ರೆ ಮುಂದಿನ ಅಧ್ಯಕ್ಷರ ಭಾಷಣ ಅದು ಈ ಊಟದ ಮೊದಲೊಮ್ಮೆ ಉಪಹಾರ ಅಂತ ಇರ್ತದೆ, ಮತ್ತೆ ದೊಡ್ಡ ಊಟ ಮತ್ತೆ ಇರ್ತದೆ. ಹಾಗೆ ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಉಪಹಾರ ಮತ್ತೆ ಭೋಜನ ಮತ್ತೆ ಇದೆ. ಸಮಾರೋಪದಲ್ಲಿ ಭುವನೇಶ್ವರಿ ಹೆಗ್ಡೆ ಅವರು ಮಾತಾಡ್ತಾರೆ. ನಿಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನೆಗಾಡಬಹುದು ಶಬ್ದ ಮಾಡಿ. ಟೀಚರ್ನವರು ಏನು ಬೈಯುವುದಿಲ್ಲ ನಿಮಗೆ. ಆದ್ರಿಂದ ಮಾನಸಿಕವಾಗಿ ಸಿದ್ಧರಾಗಿರಿ. ಪ್ರಾಪ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರು. ಸಂಸ್ಕೃತದ ಪ್ರಾರ್ಥನೆಯೊಂದಿಗೆ ನನ್ನ ಭಾಷಣ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಪೇರೆಂಟ್ಸ್ ಇದ್ದೀರಿ ನೀವು. ಇಡೀ ಜಗತ್ತಿಗೆ ಮಾತು ಮತ್ತು ಅದರ ಅರ್ಥದ ಹಾಗೆ ಒಟ್ಟಿಗಿರುವಂತಹ ಪಾರ್ವತಿ ಪರಮೇಶ್ವರರು ಇಡೀ ಜಗತ್ತಿಗೆ ಪೇರೆಂಟ್ಸ್ ಅಂತ ನಾವು ನಂಬಿ ಅವರವರ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇರುವಂಥ ಶಕ್ತಿಯನ್ನು ನಾವಿಲ್ಲಿ ನೆನಪು ಮಾಡಿಕೊಂಡು ವೇದಿಕೆಯಲ್ಲಿರುವ ನನ್ನ ಶಿಷ್ಯ ರವೀಂದ್ರ ಅವರ ತಂದೆ ತಾಯಿಯವರೇ, ರವೀಂದ್ರ ಹಾಗೂ ಇಡೀ ತುಳುನಾಡನ್ನೇ ಪ್ರತಿನಿಧಿಸ್ತಾ ಇರುವ ಹಾಗೆ ಕೂತಿರುವಂಥ ಎಲ್ಲ ಮಹನೀಯರೇ, ಕೆಳಗೆ ಇರುವಂಥ ಚಿನ್ನಪ್ಪಗೌಡರು ಬಂದು ಕೂತ್ರೆ ಸ್ವಲ್ಪ ಭಯ, ಕನ್ನಡ ಮಾಸ್ಟರ್ ಬಂದರು ಅಂತ ಅನೇಕ ಗಣ್ಯರು ಇಲ್ಲಿ ಬಂದು ಕೂತಿದ್ದೀರಿ. ತಂದೆ ತಾಯಿಗಳಿದ್ದೀರಿ, ಮಕ್ಕಳಿದ್ದೀರಿ, ಊರವರಿದ್ದೀರಿ. ಎಲ್ಲರಿಗೂ ನನ್ನ ಪ್ರೀತಿ ಭರಿತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅಂತೂ ನನ್ನ ಶಿಷ್ಯ ನನಗೆ ಪೇಟ ಇಟ್ಟ.
ಟೊಪ್ಪಿಗೆ ಹಾಕದ ಅಂತ ಹೇಳೋದಿಲ್ಲ. ಇವತ್ತು ಪೇಟ ಇಟ್ಕೋಬೇಕಾ ಮಾರೆ ಅಂತ ಕೇಳಿದ್ರೆ ಇಟ್ಕೋಬೇಕು ಮೇಡಮ್ ಅಂತ ಇಲ್ಲಿ ತನಕನೂ ತಂದ. ಈಗ ಭಾಷಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಅದನ್ನು ತೆಗೆದಿಟ್ಟಿದ್ದೇನೆ. ನಮಗೆ ಈ ಲೆಕ್ಚರರ್ಸ್ ಅವರಿಗೆ, ಪ್ರಾಧ್ಯಾಪಕರಾದವರಿಗೆ ಒಂದು ಭ್ರಮೆ ಇರ್ತದೆ, ನಾವು ಹೇಳಿದ್ದೆಲ್ಲ ಮಕ್ಕಳು ಕೇಳಿಸ್ಕೋತಾರೆ ಅಂತ. ಅದನ್ನು ಆ ಮಕ್ಕಳೇ ನಮಗೆ ಬಗೆಹರಿಸಿಬಿಡ್ತಾರೆ. ಇವರು ಕೇಳಿಸ್ಕೊಳ್ಳೋದಿಲ್ಲ, ಆದರೂ ನಾವು ಹೇಳಿದ್ದನ್ನು ಕೇಳಿಸ್ಕೊಂಡಾಗೆ ಮಾಡ್ತಾರೆ ಅನ್ನೋ ಒಂದು ಭ್ರಮೆಯನ್ನು ಕೂಡ ಕ್ಲಾಸಲ್ಲಿ ಅವರು ನಮಗೆ ತೋರಿಸ್ತಾರೆ. ಆದರೆ ನನ್ನ ಅಧ್ಯಾಪನ ವೃತ್ತಿಯಲ್ಲಿ ನಾನು ಹೇಳಿದಂಥ ಕೆಲವು ಮಾತುಗಳನ್ನು ನನ್ನ ಪ್ರೀತಿಯ ಶಿಷ್ಯ ರವೀಂದ್ರ ಕೇಳಿಸ್ಕೊಂಡಿದ್ದ ಅನ್ನೋದು ಇವತ್ತು ನನಗೆ ಈ ನಾನು ಇವತ್ತು ಸಭಾಧ್ಯಕ್ಷ, ಇದು ಸಮ್ಮೇಳನಾಧ್ಯಕ್ಷಳಾಗಿ ಇಲ್ಲಿಗೆ ಬರ್ತಾ ಇರೋದು ಮೊದಲನೇ ಬಾರಿ. ಆದರೂ ಮೊದಲಿಂದ ಅವನ ಜೊತೆಗೆ ನಾನು ಇದ್ದೇನೆ. ಹಿಂದೆ 3 ವರ್ಷಗಳ ಹಿಂದೆ ನಾನು ಇಲ್ಲಿ BM ಹೆಗ್ಡೆ ಅವರಿಗೆ ರತ್ನ ಪ್ರಶಸ್ತಿ ಕೊಟ್ಟಾಗ ಕೂಡ ನಾನು ಬಂದಿದ್ದೆ. ನಾವು ನಮ್ಮ ಕಾಲೇಜಿನಲ್ಲಿ ಒಂದು ಪಾಲಿಸಿ ಇಟ್ಕೊಂಡಿದ್ದೇವೆ. ಅಡ್ಮಿಷನ್ ಆಗುವಾಗಲಿ, ಕ್ಲಾಸಲ್ಲಿ ಪಾಠ ಮಾಡುವಾಗಲಿ, ನಿನ್ನ ಧರ್ಮ ಯಾವುದು, ನಿನ್ನ ಜಾತಿ ಯಾವುದು ನಾವು ಕೇಳೋದಿಲ್ಲ ಅಲ್ಲಿ. ಅದನ್ನು ನಮ್ಮ ಒಂದು ಪಾಲಿಸಿ ಅಂತಲೇ ನಾವು ಇಟ್ಕೊಂಡು ಬಂದಿದ್ದೇವೆ. ಇವತ್ತಿಗೂ ನನ್ನ ಕಾಲೇಜಿನಲ್ಲಿ ಆ ಧರ್ಮ ಪಾಲನೆ ಆಗ್ತಾ ಇದೆ. ಎಲ್ಲ ಧರ್ಮದ, ಎಲ್ಲ ಜಾತಿಯ ಬಡವರು, ಬಲ್ಲಿದರು ಎಲ್ಲರ ಮಕ್ಕಳು ಅಲ್ಲಿ ಒಂದೇ ರೀತಿಯಲ್ಲಿ ಓದ್ತಾ ಇರ್ತಾರೆ. ಆ ಪಾಲಿಸಿಯನ್ನು ನನ್ನ ಶಿಷ್ಯ ಮುಂದುವರಿಸ್ಕೊಂಡು ಬಂದಿದ್ದಾನೆ ಅನ್ನೋದು ನನಗೆ ಅತ್ಯಂತ ತೃಪ್ತಿಯನ್ನು ಕೊಟ್ಟಿರೋ. ಬಹುಶಃ ಅವರ ತಾಯಿಗೆ ಇವತ್ತೇನು ತೃಪ್ತಿ ಆಗಿದೆಯೋ, ಸಂತೋಷ ಆಗಿದೆಯೋ, ಅದಕ್ಕೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದ ಸಂತೋಷ ನನಗೆ ಆಗಿದೆ. ಯಾಕಂದರೆ ನನ್ನ ಶಿಷ್ಯ ಆ ಪಾಲಿಸಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾನೆ. ನಾವು ಇಲ್ಲಿ ಬದುಕೋದು ಎಷ್ಟು ವರ್ಷ ಬದುಕ್ಬೋದು ರೀ? ಒಂದು 100 ವರ್ಷ ಬದುಕ್ಬೋದಾ? ಅಷ್ಟೇ. ಅಷ್ಟರೊಳಗೆ ಎಲ್ಲ ಕಚ್ಚಾಡಿಕೊಂಡು, ಬಡ್ದಾಡಿಕೊಂಡು, ಜಗಳಾಡಿಕೊಂಡು, BP ಏರಿಸ್ಕೊಂಡು, ಹೇಳಿದ್ರಲ್ಲ BP, ಶುಗರು ಅವೆಲ್ಲ ಬಂದಮೇಲೆ ಜಗಳಾಡೋದಕ್ಕೂ ಒಂದು ತ್ರಾಣ ಇರೋದಿಲ್ಲ. ನಮಗೆ ಪ್ರೀತಿಯಿಂದ ಬದುಕುವಂಥ ಒಂದು ಸಾಧ್ಯತೆಯನ್ನು ಸಾಹಿತ್ಯ ನಮಗೆ ಒದಗಿಸಿಕೊಟ್ಟಿದೆ. ನಾನು ಕಳೆದ ವರ್ಷ ಮಣಿಪಾಲದಲ್ಲಿ ಒಂದು ಅತ್ಯಂತ ಗಂಭೀರವಾದ ಚರ್ಚೆ ಆಯಿತು, ಸೆಮಿನಾರು. ಕನ್ನಡವನ್ನು ಉಳಿಸುವ ಬಗೆ ಹೇಗೆ? 1000 ಜನರನ್ನು ತಂದು ಕೂಡಿಸಿ ಕನ್ನಡದಲ್ಲಿ ಆಸಕ್ತಿ ಇಲ್ಲದೆ ಇರುವ ರೀತಿಯಲ್ಲಿ ಪೇಪರ್ ಪ್ರೆಸೆಂಟೇಷನ್ ನಡೀತಾ ಇತ್ತು. ನಾನು ಹೇಳಿದೆ, ನಾನು ರೈತರ ಮಗಳು, ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದ್ದವಳು, ಕನ್ನಡವನ್ನು ಉಳಿಸಬೇಕು ಅಂತ ನಮ್ಮ ಹಳ್ಳಿಯಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಬಂತು. ಅದರ ಉದ್ಘಾಟನೆಗೆ ನನ್ನನ್ನು ಕರೆದರು. ಎಲ್ಲರೂ ನನಗೆ ಧಮಕಿ ಹಾಕಿದರು, ನೀವು ಕನ್ನಡ ಲೇಖಕಿಯಾಗಿ ಇಂಗ್ಲೀಷ್ ಮಾಧ್ಯಮ ಶಾಲೆಯ ಉದ್ಘಾಟನೆಗೆ ಬಂದಿದ್ದೀರಿ, ಕಪ್ಪು ಬಾವುಟ ಹಿಡಿತೇವೆ ಅಂತ ಹೇಳಿದರು. ನಾನು ತಣ್ಣಗೆ ಹೇಳಿದೆ, ಉದ್ವೇಗಕ್ಕೊಳಗಾಗಿ ಜಗಳಾಡುವ ಸಂಸ್ಕೃತಿಯೇ ನನ್ನದಲ್ಲ. ನಾನು ಹೇಳಿದೆ, ನನ್ನ ಹಳ್ಳಿಯಲ್ಲಿ ಇರುವಂಥ ಒಂದೇ ನಾನು ಓದಿದ ಕನ್ನಡ ಶಾಲೆ ಇವತ್ತು ಮುಚ್ಚೋದಕ್ಕೆ ಬಂದಿದೆ. 3-4 ಮಕ್ಕಳಿದ್ದಾರೆ. LKGಯಿಂದ ಪ್ರೈಮರಿ ಸ್ಕೂಲಿನ ಮಕ್ಕಳನ್ನು ಬೆಳಿಗ್ಗೆ 6-7 ಗಂಟೆಗೆ ನನ್ನ ಹಳ್ಳಿಯ, ನನ್ನ ತಮ್ಮಂದಿರು, ನಮ್ಮ ತವರು ಮನೆಯ ಊರಿನವರು, 20 ಕಿಲೋಮೀಟರ್ ಇರುವ ಸಿದ್ದಾಪುರ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ, 6 ಗಂಟೆಗೆ ಆ ಚಿಣ್ಣರನ್ನು ಎಬ್ಬಿಸಿ ಅವರ ವ್ಯಾನಲ್ಲಿ ತುಂಬಿಸಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸ್ತಾ ಇದ್ದಾರೆ. 20 ಕಿಲೋಮೀಟರ್ ತೂಕಡಿಸ್ಕೊಂಡು ಮಕ್ಕಳು ಹೋಗ್ತಾ ಇದ್ದಾರೆ. ನಮ್ಮ ಶಾಲೆಯ, ನಮ್ಮ ಊರಿನಲ್ಲಿಯೇ 4 ಗ್ರಾಮಗಳ ನಡುವೆ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಆದರೆ ಆ ಚಿಕ್ಕ ಮಕ್ಕಳು 20 ಕಿಲೋಮೀಟರ್ ನಿದ್ದೆಗೆಟ್ಟು ಹೋಗೋದಾದರೂ ತಪ್ಪುತ್ತದೆ. ಅವನಿಲ್ಲಿ ನಮ್ಮ ಶಾಲೆ, ನಮ್ಮ ಊರಿನಲ್ಲಿ ಒಂದು ಶಾಲೆಯನ್ನು ಉದ್ಘಾಟನೆ ಮಾಡಿದಾಗ ಅವನಿಗೆ ಕೆಲವು ಕಂಡೀಷನ್ಸ್ ಹಾಕೋಣ. ಕನ್ನಡವನ್ನು ಉಳಿಸಬೇಕು. ನಾನೊಂದು 5-6 ಕಂಡೀಷನ್ ಹಾಕಿದೆ. ಮರ ಕಡಿಬಾರ್ದು, ನೀವು ಬಿಲ್ಡಿಂಗ್ ದೊಡ್ಡ ಮಾಡ್ತಾ ಹೋದಾಗೆ ಮರ ಕಡಿಬಾರ್ದು, ಕನ್ನಡವನ್ನು ನೀವು ಇಂಗ್ಲೀಷ್ ಮೀಡಿಯಂನಲ್ಲಿ ಪಾಠ ಮಾಡಿ, ತುಂಬ ಚೆನ್ನಾಗಿ ಹೇಳಿದರು ಅವರು, ಮೀಡಿಯಂನಲ್ಲಿ ಪಾಠ ಮಾಡೋಣ, ಕನ್ನಡ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ, ಕನ್ನಡ ಭಾಷೆಯ ಬಗ್ಗೆ ಗೌರವ ಬರೋ ರೀತಿಯಲ್ಲಿ ನಮ್ಮ ಮನೋಧರ್ಮ ಇರಲಿ ಅಂತ ಹೇಳಿದಾಗ ನನ್ನ ಹಳ್ಳಿಯವರ ಸಿಟ್ಟು ಶಮನ ಆಯಿತು. ಉತ್ತಮವಾದಂಥ ಇಂಗ್ಲೀಷ್ ಮಾಧ್ಯಮ ಶಾಲೆ ಕನ್ನಡಕ್ಕೆ ಕೊಡಬೇಕಾದ ಎಲ್ಲ ಗೌರವವನ್ನು ಕೊಟ್ಟುಕೊಂಡು ಇವತ್ತು ನನ್ನ ಹಳ್ಳಿಯಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆ ನಡೀತಾ ಇದೆ. ಅದೇ ಆಶೀರ್ವಾದವನ್ನು ನಾನು ರವೀಂದ್ರನಿಗೆ ಇವತ್ತು ಕೊಡೋದಕ್ಕೆ ಬಯಸ್ತೇನೆ. ಯಾಕಂದರೆ ಅವನು ಕನ್ನಡದ ಏನೆಲ್ಲ ಘನತೆ, ಗೌರವ, ಯಾಕಂದರೆ ಏರಿಯ ಲಕ್ಷ್ಮೀನಾರಾಯಣ ಆಳ್ವರ ಹೆಸರಿನಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ನನಗೆ ಇಲ್ಲಿ ಪ್ರಾರಂಭದ ಬ್ಯಾಚಲ್ಲಿ ಇದೆಯಾ ನೀನು, ಆಮೇಲೆ ಬಂದ್ಯಾ, PUC ಇತ್ತು, ಆಗ PUC ಇತ್ತು ಅವನು ಓದುವಾಗ. ನಾನು ಹೇಳಿ ಕೇಳಿ ಹಾಸ್ಯ ಲೇಖಕಿ ಅಂತ ಒಂದು ಹೆಸರು ಮಾಡ್ಕೊಂಡು ಬಂದೆ. ಇಲ್ಲಿ ಏನು ಹಾಸ್ಯ ಮಾಡೋದು, ಇಲ್ಲಿ ಜನರೆಲ್ಲ ಕ್ರಮಬದ್ಧವಾಗಿ ಬದುಕ್ತಾ ಇದ್ದಾರೆ. ಈಗ ಹಾಸ್ಯ ಹುಟ್ಟುವಾಗ ಒಂದು ರೀತಿ ಅಸಂಗತವಾಗಿ ಏನಾದರೂ ಎಬಡತನ ಮಾಡಿಕೊಂಡ್ರೆ ಬೇಗ ನಮಗೆ ಹಾಸ್ಯ ಸಿಗೋದು. ಕ್ರಮಬದ್ಧವಾಗಿ ಬದುಕ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಹೊಡೆದಾಡ್ಕೊಳ್ತಾನೆ ಇರಲಿಲ್ಲ, ಈಗಲೂ ಹೊಡೆದಾಟಗಳಿಲ್ಲ. ನನಗೆ ಮೊನ್ನೆ ನೀವು ಹೇಳಿದ್ರಲ್ಲ ಸರ್ ಅವರಲ್ಲ, ಇಲ್ಲಿ ಮಾಫಿಯಾ, ಇದರದ್ದು ಡ್ರಗ್ಸ್ ಮಾಫಿಯಾ ಬರ್ತಾ ಇದೆ, ನಮ್ಮ ಕಾಲೇಜಿನೊಳಗೆ ಅದು ಇನ್ನೂ ಬಂದಿಲ್ಲ, ಬರೋದಕ್ಕೆ ಬಿಟ್ಟಿಲ್ಲ.
ಒಂದ್ಸಲ ಯಾವುದೋ ಒಂದು ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ, ಮಂಗಳೂರಿನಲ್ಲಿ ಡ್ರಗ್ಸ್ ವ್ಯಾಪಾರ ನಡೀತಾ ಇದೆ, ಕಾಲೇಜ್ ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ನ್ಯೂಸ್ ಚಾನಲ್ ಅಂದ್ಕೊಳ್ಳಿ. ಶಶಿಧರ, ನಿನ್ನನ್ನು ನೋಡೋದಿಲ್ಲ ನಾನು, ಕನ್ನಡ ನ್ಯೂಸ್ ಚಾನಲ್ಗಳು. ಶಾಲೆ ನಮಗೆ ಸುಲಭವಾಗಿ ಸಿಗೋದು ನಮ್ಮ ಕಾಲೇಜಿನ ಫೋಟೋ, ಅದನ್ನು ಹಾಕಿ ತೋರಿಸ್ತಾ ಇದ್ದಾರೆ. ಬಾಂಬೆಯಿಂದ ನಮ್ಮ ಹಳೆಯ ವಿದ್ಯಾರ್ಥಿನಿ ಒಬ್ಬರು ಫೋನ್ ಮಾಡಿದರು, ಮೇಡಮ್ ನಮ್ಮ ಕಾಲೇಜಿನಲ್ಲಿ ನಾವಿರುವಾಗ ಡ್ರಗ್ಸ್ ಇರಲಿಲ್ಲ, ಈಗ ಬಂತಾ, ನಮ್ಮ ಕಾಲೇಜಿನ ಫೋಟೋ ತೋರಿಸ್ತಾ ಇದ್ದಾರಲ್ಲ ಅಂತ 12 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ಲು. ನಾನು ಧೈರ್ಯವಾಗಿ ಹೇಳಿದೆ, ನಮ್ಮ ಕಾಲೇಜಿನಲ್ಲಿ ಡ್ರಗ್ಸ್ ಇಲ್ಲ ಅಂದರೆ ಇಲ್ಲ, ಅದು ನಮ್ಮ ಕಾಲೇಜ್ ಅಲ್ಲ ಅಂತ ಧೈರ್ಯದಲ್ಲಿ ಹೇಳಿಬಿಟ್ಟೆ ನಾನು. ಮಾರನೇ ದಿನ ವಿಚಾರಿಸಲಾಗಿ ಅದು ನಮ್ಮ ಕಾಲೇಜ್ ಆಗಿರಲಿಲ್ಲ. ಇಂಥ ಒಂದು ಕಾಲೇಜಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇರ್ತೇವೆ. ಆ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಶಶಿಧರ ಕೂಡ ಕೇಳಿಸ್ಕೊಂಡಿದ್ದಾನೆ. ಯಾಕಂದರೆ ಇವನು ರವೀಂದ್ರ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಟ್ಯುಟೋರಿಯಲ್ ಹೇಳ್ಕೊಂಡಿದ್ದೀಯಲ್ಲ ನೀನು, ಟ್ಯುಟೋರಿಯಲನ್ನು ಪ್ರಾರಂಭ ಮಾಡುವಾಗ ದೀಪ ಹಚ್ಚಿದವಳು ನಾನು. ತುಂಬ ಪ್ರೀತಿಯಿಂದ ಬಂದು ನಾನು ಒಳ್ಳೇದಾಗ್ತದೆ ಅಂತ ಹೇಳಿದೆ. ನಾನು ಬರುವಾಗ ತಾಯಿಯವರ ಹತ್ರ ನೆನೆಸ್ಕೊಂಡೆ. ಅವತ್ತು ಹಚ್ಚಿದ ದೀಪ ಇವತ್ತು ಹಚ್ಚುವ ತನಕ ನಮ್ಮನ್ನು ಕರೆದುಕೊಂಡು ಬಂದಿದೆ. ಟ್ಯುಟೋರಿಯಲ್ ಮೂಲಕ ಪ್ರಾರಂಭ ಮಾಡಿದ್ದಾನೆ ಅವನು. ಅವನಿಗಿರುವಂಥ ಮಾತೃವಾತ್ಸಲ್ಯ, ತಂದೆ ತಾಯಿಗಳ ಬಗ್ಗೆ ಇರುವ ಗೌರವ, ಕನ್ನಡದ ಬಗ್ಗೆ ಇರುವಂತಹ ಪ್ರೀತಿ, ಇದಕ್ಕೋಸ್ಕರ ನಾನು ಒಬ್ಬ ಲೇಖಕಿಯಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಕಿವಿ ಮಾತನ್ನು ಖಂಡಿತವಾಗಿ ನಾನು ಹೇಳಲಿಕ್ಕಿದೆ, ಅದನ್ನು ಅವರು ಕೇಳ್ತಾರೆ ಅನ್ನೋಂಥದ್ದು ಗೊತ್ತಿದೆ. ನಾವು ಕೊನೆಯ ದಿನ ಒಂದು ಮಾತು ಹೇಳಿಬಿಡ್ತೇವೆ ನಮ್ಮ ಕಾಲೇಜಿನ ಮಕ್ಕಳಿಗೆ, ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಿ, ಹಣ ಮಾಡಿ ಅಂತ ನಾವು ಹೇಳೋದಿಲ್ಲ. ಬೇರೆಯವರಿಗೆ ಉಪಕಾರ ಮಾಡಲಿಕ್ಕೆ ಆಗದಿದ್ದರೂ ಅಪಕಾರ ಮಾಡಬೇಡಿ, ತೊಂದರೆ ಕೊಡಬೇಡಿ. ಅದನ್ನು ಅವರು ಕೇಳಿಸ್ಕೊಂಡಿದ್ದಾನೆ. ಎಷ್ಟು ಸಾಧ್ಯ ಅಷ್ಟನ್ನು ನಮ್ಮ ನೆಲ, ನಮ್ಮ ಜಲ, ನಮ್ಮ ಭೂಮಿ, ನಮ್ಮ ಮಣ್ಣು, ಈ ಸಂಸ್ಕೃತಿ, ಇವುಗಳಿಗೆ ಏನಾದರೂ ಋಣ ತೀರಿಸೋದಕ್ಕೆ ಸಾಧ್ಯವಾದರೆ ಹಿಂಜರಿಯಬೇಡಿ, ತೀರಿಸಿ ಅಂತ ಇವೆಲ್ಲವನ್ನು ಕೇಳಿಸ್ಕೊಂಡಂತಹ ಒಂದು ಘನತೆಯ ಕಾರ್ಯವನ್ನು ಮಾಡ್ತಾ ಇರುವಂಥ ರವೀಂದ್ರ ನನ್ನ ಸ್ನೇಹಿತನಾಗಿ ಅಥವಾ ನನ್ನ ಯಾವ ಮಗನಾಗಿ, ಶಿಷ್ಯನಾಗಿ ಯಾವುದು ಹೇಳಿದರೂ ಅವನಿಗೆ ಖಂಡಿತವಾಗಿ ಈ ಮನೋಧರ್ಮವನ್ನು ಅವನು ಮುಂದುವರಿಸ್ಕೊಂಡು ಬರಬೇಕು. ಅವನಿಗೆ ಎಲ್ಲ ರೀತಿಯಲ್ಲಿ ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಾನು ನಾನು ಅರ್ಧ ಮಾತ್ರ ಈ ಉಪಹಾರ ಈಗ ಅಂತ ಹೇಳಿದ್ರಲ್ಲ, ಊಟ ಅಂದರೆ ಹೆಚ್ಚು ಭಾಷಣ ಮಾಡಬೇಡಿ ಅಂತ ನನಗೆ ಹೇಳಿದ್ದಾರೆ. ಇಡೀ ಅಧ್ಯಕ್ಷ ಭಾಷಣ ನಾನು ಮಾಡೋದಿಲ್ಲ, ಅರ್ಧ ಕಂತು ಮಾತ್ರ. ಒಂದು ಹಾಸ್ಯ ನಮಗೆ ಯಾಕೆ ಬೇಕು, ನಾನು ಹಾಸ್ಯ ಲೇಖನ ಯಾಕೆ ಬರದೆ, ದಕ್ಷಿಣ ಕನ್ನಡಕ್ಕೆ ಬಂದಾಗ ನನಗೆ ಯಾಕೆ ಹಾಸ್ಯ ಬರೆಯೋಕ್ಕೆ ಭಯ ಆಯಿತು, ಇಲ್ಲಿ ಕ್ರಮಬದ್ಧವಾಗಿ ಬದುಕೋರನ್ನು ಹೇಗೆ ನಾನು ತಮಾಷೆ ಮಾಡೋದು ಅಂತ ಹೇಳಿದಾಗ ನನ್ನ ಗುರುಗಳು ಪಾವೇಮಾಚಾರ್ಯರು ಅಂತ, ಅವರು ಖ್ಯಾತ ಹರಟೆ ಪಿತಾಮಹ ಅಂತ ಹೇಳ್ತಾರೆ, ಅವರಿಗೊಂದು ಪತ್ರ ಬರೆದೆ ನಾನು. ಇಲ್ಲಿ ಹಾಸ್ಯ ಬರೆಯೋದಕ್ಕೆ ನನಗೆ ಆಗ್ತಾ ಇಲ್ಲ, ಎಲ್ಲವೂ ಕ್ರಮಬದ್ಧವಾಗಿ ನಡೀತಾ ಇದೆ, ಶಿಸ್ತಿನಿಂದ ನಡೀತಾ ಇದೆ, ಘನತೆಯಿಂದ ಕೂಡಿದೆ, ಏನು ಮಾಡಲಿ ಅಂತ ಅವ್ರು ಹೇಳಿದರು. ಅದು ತುಳುನಾಡು, ನೀನು ತುಳು ಭಾಷೆಯನ್ನು, ತುಳು ಸಂಸ್ಕೃತಿಯನ್ನು ಪ್ರೀತಿಯಿಂದ ಎಲ್ಲ ಕಡೆ ಹೋಗಿ ನೋಡೋದಕ್ಕೆ ಶುರು ಮಾಡು, ಹಾಸ್ಯದ ಸೆಳಕು ನಿನಗೆ ಹೊಳೆಯೋದಕ್ಕೆ ಶುರುವಾಗ್ತದೆ ಅಂತ. ಕಳೆದ ವರ್ಷ ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಉಪನ್ಯಾಸಕ್ಕಾಗಿ ಕರೆದಿದ್ದರು. ಅಲ್ಲೂ ಕೂಡ ವಿನೋದಶೀಲತೆ ಜೀವನದ ಒಂದು ಮೌಲ್ಯ ಅಂತೇನೋ ಒಂದು ವಿಷಯ ಕೊಟ್ಟಿದ್ದರು. ಅದಕ್ಕೂ ಹಿಂದೆ ಆಳ್ವಾಸ್ ನುಡಿಸಿರಿ ಅವ್ರು ನೆನ್ಪು ಮಾಡಿಕೊಂಡ್ರು. ಅಲ್ಲಿ ವರ್ಷ ಬಿಟ್ಟು ವರ್ಷಕ್ಕೆ ನನ್ನನ್ನು ಕರೀತಾರೆ, ಮಾತಿನ ಮಂಟಪ ಏನು ಬೇಕಾದರೂ ಮಾತಾಡ್ಬೋದು ಅಂತ ಆಳ್ವರು ನನಗೆ ಕೊಡ್ತಾರೆ. ಒಂದು ವರ್ಷ ವೇದಿಕೆಯ ಅಧ್ಯಕ್ಷರು, ಸರ್ವಾಧ್ಯಕ್ಷರು ವೆಂಕಟ ಸುಬ್ಬಯ್ಯನವರಾಗಿದ್ದರು. ವೆಂಕಟ ಸುಬ್ಬಯ್ಯ ಅವರು ಕನ್ನಡದ ಪದಕ್ಕೂ ಅರ್ಥವನ್ನು ಬರೆದ್ರು, ಅವರು ನಿಘಂಟು ತಜ್ಞರು. ಅವರು ವೇದಿಕೆ ಮೇಲೆ ಕೂತುಬಿಟ್ಟಿದ್ದಾರೆ. ಆ ವರ್ಷದ ಥೀಮು ಕನ್ನಡ ಮನಸ್ಸುಗಳು ಅಂತ ಇತ್ತು. ನನಗೆ 15 ನಿಮಿಷ ಮಾತಾಡಬೇಕು. ನಾನು ಹೇಳಿದೆ, ಕನ್ನಡ ಮನಸ್ಸುಗಳು ಇರುವ ಹಾಗೆಯೇ ತುಳುಗನ್ನಡ ಮನಸ್ಸು ಅಂತ ಒಂದಿದೆ. ಈ ತುಳುವಿನವರು ಕನ್ನಡವನ್ನು ಪ್ರೀತಿಸ್ತಾರೆ, ತುಳುವಪ್ಪೆ ಅಂತ ನೀವು ಹೇಳ್ತಿರಲ್ಲ, ಕನ್ನಡಕ್ಕೆ ಯಾವುದೇ ರೀತಿಯ ಅಗೌರವವನ್ನು ತೋರದೇನೆ ಕತ್ತಲೆ ಸಾರ್ ಅವರು ಮಾತಾಡುವಾಗ ಎಲ್ಲಿ ಕೂಡ ಕನ್ನಡ ಮತ್ತು ತುಳು ಸಂಘರ್ಷ ಮಾತೇ ಬರೋದಿಲ್ಲ. ಇಲ್ಲಿ ಕನ್ನಡವೂ ಬೇಕು, ತುಳುವೂ ಬೇಕು, ಬ್ಯಾರಿ, ಕೊಂಕಣಿ, ಹವ್ಯಕ, ಎಷ್ಟೊಂದು ರೀತಿಯ ಕನ್ನಡ ಇಲ್ಲಿ ಬೆರೆತುಕೊಂಡು ಆರಾಮಾಗಿ ಬದುಕೊಂಡಿದ್ದಂತಹ ನೆಲ ಇದು. ಆದ್ದರಿಂದ ತುಳುಗನ್ನಡ ಮನಸ್ಸಿನ ಬಗ್ಗೆ ನಾನು ಒಂದೆರಡು ಮಾತಾಡ್ತೇನೆ ಅಂತ ಅಲ್ಲಿ ಹೇಳಿದೆ. ಅದನ್ನೇ ನಾನು ಇಲ್ಲಿ ಇವತ್ತು ನೆನಪು ಮಾಡ್ಕೋತೇನೆ. ಯಾಕಂದರೆ ಹಾಸ್ಯ ಅಂದ ತಕ್ಷಣ ನಾವೇನು ಅಂದ್ಕೋತೀವಿ, ಯಾರೋ ಕಾಲು ಮುರಿದುಕೊಂಡು ಕುಂಟ ಹೋಗ್ತಾ ಇದೆ. ನಾನೀಗ ಕುಂಟಿ ಆಗಿರೋದ್ರಿಂದ ಕಾಲು ಮುರ್ಕೊಂಡ ಮೇಲೆ ಕುಂಟರ ಕಷ್ಟ ನಂಗೆ ಅರ್ಥ ಆಗಿದೆ. ಈಗ ಕುಂಟರನ್ನು ನಾನು ತಮಾಷೆ ಮಾಡೇ ಇಲ್ಲ. ಅಂಗವೈಕಲ್ಯವನ್ನು, ಬಡತನವನ್ನು, ಯಾವುದೋ ಒಂದು ದೈಹಿಕ ನ್ಯೂನತೆಯನ್ನು ನಾನು ತಮಾಷೆ ಮಾಡೇ ಇಲ್ಲ, ಬೇಕಾಗಿಲ್ಲ. ಎಲ್ಲ ಸರಿ ಇದ್ದು ಕುಂಟು ಅವರು ನಮಗೆ ಸಿಗ್ತಾರೆ, ಅವರನ್ನು ತಮಾಷೆ ಮಾಡುವ ನೈತಿಕ ಹಕ್ಕು ನಮಗಿದೆ ಅಂತ ನಾನು ಹೇಳುವಂಥದ್ದು. ತುಳು ಅದನ್ನು ಮಾಡಿದೆ. ಎಲ್ಲರನ್ನು ತಮಾಷೆ ಮಾಡೋದಿಲ್ಲ ಇಲ್ಲಿ. ವಯಸ್ಸಾದವರು ಅವರೇನೋ ಒಂದು ವಿಕಾರವಾಗಿ ನಡ್ಕೊಂಡು ಬರ್ತಿರ್ತಾರೆ, ಅವರನ್ನು ತಮಾಷೆ ಮಾಡಿದರೆ ಅದು ಹಾಸ್ಯ ಅಲ್ಲ. ಹರಿದ ಅಂಗಿ ಹಾಕ್ಕೊಂಡು ಬರ್ತಾ ಇದ್ದಾನೆ ಬಡವ,
ಅವನನ್ನು ನೋಡಿ ತಮಾಷೆ ಮಾಡಿದರೆ ಅದು ಅಮಾನವೀಯವಾದ ಹಾಸ್ಯ. ರೈತ ಯಾವತ್ತೂ ಅವನು ಎಷ್ಟೇ ಹಣ ಇದ್ದರೂ ಕೂಡ ಅವನು ಸರಳವಾಗಿಯೇ ಬದುಕ್ತಾ ಇರ್ತಾನೆ. ಅವನ ಸರಳತೆಯನ್ನು ಪಿಟ್ಟಾಸೆ ಅಂತ ಮಾಡೋದಿಲ್ಲ. ದುಡ್ಡಿದ್ದು ಖರ್ಚು ಮಾಡದೇ ಇದ್ದವನಿಗೆ ಪಿಟ್ಟಾಸೆ ಅಂತ ಹೇಳ್ತಾರೆ ಇಲ್ಲಿ. ಈ ಥರದ ಮನೋಸ್ಥಿತಿಯನ್ನು ತುಳುವರು ಹೇಗೆ ಹಾಸ್ಯಕ್ಕೆ ಬಳಸ್ಕೊಂಡ್ರು ಅಂತ ನಾನು ಕೆಲವು ಶಬ್ದಗಳ ಮೂಲಕ ಮಾತ್ರ ಹೇಳಿ ನನ್ನ ಔಪಚಾರಿಕ ಭಾಷಣವನ್ನು ನಿಲ್ಲಿಸ್ತೇನೆ. ಏನಂದರೆ, ಈಗ ಇಂಗ್ಲೀಷ್ನಲ್ಲಿ ಮ್ಯಾಡ್ ಅಂತ ಒಂದು ಶಬ್ದ ಇದೆ, ಮ್ಯಾಡ್, MAD, ಮ್ಯಾಡ್ ಅಂತ. ಅದರಲ್ಲಿ ಸಿವಿಯರ್ಲಿ ಮ್ಯಾಡ್, ಲೈಟ್ಲಿ ಮ್ಯಾಡ್ ಇಲ್ಲ. ಹುಚ್ಚ ಅಂದರೆ ಹುಚ್ಚ. ನಾನು ಹುಚ್ಚರನ್ನು ತಮಾಷೆ ಮಾಡಿಲ್ಲ ಅಂತ ಹೇಳಿದೆ. ಅದಕ್ಕೆ ಕನ್ನಡದಲ್ಲಿ ಏನಿದೆ ಅಂತ ಕೇಳಿದರೆ, ಮಳ್ಳ ಅಂತ ನೀವು ಇಲ್ಲಿ ಹೇಳ್ತಾರೆ, ಮರಳು ಅಂತ ನೀವು ತುಳುವಲ್ಲಿ ಹೇಳ್ತೀರಿ. ಒಂದು ಭಾಷೆ, ಒಂದು ಅರ್ಥ ಹೇಳ್ಬೋದು ಅದು. ಅದೇ ತುಳುವಿಗೆ ಬಂದಾಗ ಆ ತುಳುವಿನ ಒಂದು ಲಿಸ್ಟ್ ಆಫ್ ವರ್ಡ್ಸ್ ನಾನು ಕೊಡ್ತೇನೆ. ಹುಚ್ಚಿನ ವೆರೈಟಿ ಅದು, ಒಂದೇ ಥರದ ಹುಚ್ಚಲ್ಲ, ಹುಚ್ಚರೂ ಅಲ್ಲ ಅವರು, ನಮಗೆ ಹುಚ್ಚಿಡಿಸುವಂಥವರು. ಚೊರೆ ಅಂತ ಒಂದು ಶಬ್ದ ಇದೆ ತುಳುವಿನಲ್ಲಿ. ಕನ್ನಡವನ್ನು ಶ್ರೀಮಂತಗೊಳಿಸುವಂಥ ತುಳು ಶಬ್ದಗಳಿವು, ಕನ್ನಡ ಹಾಸ್ಯ ಸಾಹಿತ್ಯವನ್ನು. ಚೊರೆ ಯಾರ್ಯಾರು ಅನ್ನೋದು ನೀವು ನೆನಪು ಮಾಡ್ಕೊಳ್ಳಿ. ನಿಮ್ಮ ಮೇಲಧಿಕಾರಿ, ನಿಮ್ಮ ಅತ್ತೆ, ನಿಮ್ಮ ಗಂಡ, ನಿಮ್ಮ ಹೆಂಡತಿ ಯಾರು ಕೂಡ ಆಗಿರ್ಬೋದು. ಚೊರೆ ಅಂತ ಒಂದು ಕ್ಯಾರೆಕ್ಟರು, ಅವನಿಗೆ ಅದು ಕ್ಯಾರೆಕ್ಟರ್. ಅದು ಚೂಡು ಅಂತ ಒಂದಿದೆ. ಚೂಡು ಆದ ಮೇಲೆ ಅವರೆಲ್ಲ ಬೇರೆ ಬೇರೆ ಥರದವರು. ಚೊರೆ ಇದ್ದವನು ಚೂಡು ಆಗಿರೋದಿಲ್ಲ. ಅಂಡೆ ಅಂತ ಒಬ್ಬ ಬರ್ತಾನೆ, ಪಿರ್ಕಿ ಅಂತ ಒಬ್ಬರಿದ್ದಾನೆ, ಅಂಡೆ ಪಿರ್ಕಿ ಬೇರೆ ಅಂತ. ಅದು ಬ್ಲೆಂಡ್ ಆಗಿ ಅವೆರಡೂ ಸೇರಿ ಬರುವಂಥದ್ದು ಅಂಡೆ ಪಿರ್ಕಿ ಅಂತ ಹೇಳ್ತಾರೆ. ಪೆಟ್ಟು ಕಮ್ಮಿ, ಒಂದೊಂದೇ ಶಬ್ದಗಳು. ಇವೆಲ್ಲ ಅವರ ಸ್ವಭಾವ ವೈಚಿತ್ರ್ಯವನ್ನು, ಇಂಗ್ಲೀಷಿನ ಹ್ಯೂಮರ್ ಸಕ್ಸಸ್ ಆಗಲಿಕ್ಕೆ ಅವರು ಸ್ವಭಾವ ವೈಚಿತ್ರ್ಯವನ್ನು ತಮಾಷೆ ಮಾಡ್ತಾರೆ ಹೊರತು ದೈಹಿಕವಾದ ಅಂಗವೈಕಲ್ಯವನ್ನು ಅಲ್ಲ. ಈ ಪೆಟ್ಟು ಕಮ್ಮಿ ಇದ್ದವನು ಕೂಡ ನನಗೆ ಯಾವಾಗಲೂ ಅವರು ಪೆಟ್ಟು ಸರಿ ಮಾಡ್ಕೊಳ್ಳುವಾಗ ಪೆಟ್ಟು ಕಮ್ಮಿ ಅಂತ ಹೇಳುವಾಗ ಇವರು ನಮ್ಮನ್ನು ಹುಚ್ಚಿಡಿಸ್ತಾರೆ ಹೊರತು ಅವರು ಹುಚ್ಚರ ಅಲ್ಲ. ಮರಳು ನಾರ್ಮಲಿ AM PM ಅಂತೆಲ್ಲ ಕಾಲೇಜ್ ಮಕ್ಕಳು ಹೇಳ್ಕೊಳ್ತಾರೆ. ಬೆಚ್ಚ ಅಂತ ಒಂದಿದೆ, ಅದರಲ್ಲಿ ತಗಡು ಬೆಚ್ಚ ಅಂತ ಬೇರೆ ಇದೆಯಂತೆ. ನಾನು ಹೀಗೆ ಹೇಳೋದಕ್ಕೆ ಶುರು ಮಾಡಿದಾಗ ವೇದಿಕೆಯಲ್ಲಿ ಅಲ್ಲಿ ಕೆಳಗೆ ಕೂತ ಸಭಾಸದರು ಅವರು ತುಳು ಶಬ್ದಗಳನ್ನು ಹೇಳೋದಕ್ಕೆ ಶುರು ಮಾಡಿಬಿಟ್ರು. ಆ ಫಂಕ್ಷನ್ ಮುಗಿದ ಮೇಲೂ ಕೂಡ ನನಗೆ ಇಷ್ಟು ಕಾರ್ಡುಗಳು ಬಂದವು. ಇದೊಂದು ಶಬ್ದ ಮೇಡಿ ತಗೊಳ್ಳಿ ಮೇಡಮ್. ಬೋದಾಳ ಅಂತ ಒಬ್ಬ, ಬೋದಾಳ ಸಿಂಗಿ ಅಂತ. ಅರ್ಗಂಟು ಅಂತ ಒಬ್ಬ, ಅವನನ್ನು ನೆನಪು ಮಾಡಿಕೊಂಡ್ರೆ ಭಯ ಆಗ್ತದೆ. ಅರ್ಗಂಟು ಹತ್ರ ನೀವು ಹೋಗಿ ಮಾತಾಡಿದರೆ ಎರೋಗಂಟೆ, ಅವನು ಇಂಗ್ಲೀಷಿನ ಶಬ್ದವೇ ಅದು. ದುರ್ಸು, ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾ ಇರ್ತಾರೆ, ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳುವಂಥದ್ದು ಬೋಸ್ಟಿಂಗು, ಅವರಿಗೆ ದುರ್ಸು ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ನನಗೆ ಅನೇಕ ಸಲ ಸಿಕ್ಕಿದ್ದಾರೆ. ಕೆಬಿಪಿತ್ತಳೆ ಅಂತ ಒಂದು ಶಬ್ದ ಇದೆ. ಇವೆಲ್ಲ ನೋಡಿ ಸ್ವಭಾವ ವೈಚಿತ್ರ್ಯವನ್ನು ತುಳುವವರು ನಂಬಿಕೊಂಡು ತಮಾಷೆ ಮಾಡಿಕೊಂಡು ಬಂದಂತಹ ಇದು ಸಂಸ್ಕೃತಿ. ಆಮೇಲೆ ಪಿಟ್ಟಾಸೆ ನಾನು ಆಗಲೇ ಹೇಳಿದೆ. ಮಂಡೆ ಮಾರಿ ಅಂತ ಒಂದು ಸೋಮಾರಿತನಕ್ಕೆ ಹೇಳುವಂಥದ್ದು. ಈ ಥರದ ಅನೇಕ ಶಬ್ದಗಳನ್ನು ನನಗೆ ಕೆಲವು ಕನ್ನಡ ಶಾಲೆಯ ಮಾಸ್ಟ್ರುಗಳು ಬರೆದು ಕಳಿಸಿದ್ರು. ಇದೊಂದು ಸೇರಿಸ್ಕೊಳ್ಳಿ ಮೇಡಮ್, ಈ ತುಳು ಕನ್ನಡವನ್ನು ಸವಿಯೋದಕ್ಕೆ ನಾನು ಪ್ರಾರಂಭ ಮಾಡಿದ ಮೇಲೆ ಕನ್ನಡ ಭಾಷೆ ಎಷ್ಟು ಸೊಗಸಾಗಿದೆಯೋ ಅದಕ್ಕಿಂತ ಹತ್ತಿರವಾದ, ಹಾಸ್ಯಕ್ಕೆ ಹತ್ತಿರವಾದ ಭಾಷೆ ತುಳು ಭಾಷೆ ಅಂತ ನನಗೆ ಗೊತ್ತಾಯಿತು. ಅದನ್ನು ನಾನು ಬರಿತಾ ಬಂದೆ. ಎಲ್ಲೂ ನನಗೆ ತುಳುವರನ್ನು ನೋಯಿಸಿದಂತಹ, ಯಾಕಂದರೆ ನಾನು ಈ ಊರಿಗೆ ಬಂದಾಗ ಚಂದ್ರನ್ ಅಂತ ಒಬ್ಬ ಕಳ್ಳ ಬಂದಿದ್ದ. ಆವಾಗ ಎಲ್ಲರೂ ಈಗ ವೀರಪ್ಪನಿಗೆ ಹೆದರಿದ ಹಾಗೆ ಚಂದ್ರನಿಗೆ ಹೆದರ್ತಾ ಇದ್ದರು. ಆ ಚಂದ್ರನ ತಮಾಷೆ ಮಾಡಿ ನಾನೊಂದು ಹಾಸ್ಯಲೇಖನ ತರಂಗದಲ್ಲಿ ಪ್ರಕಟ ಮಾಡಿದೆ. ಕೆಲವರು ಹೇಳಿದ್ರು, ನೋಡು ನೀನು ತುಳುವರ ಕೋಪಕ್ಕೆ ಒಳಗಾಗ್ತೀಯಾ ಅಂತ. ಅವನು ತಲಪಾಡಿಯಲ್ಲಿ ತಲೆ ಒಡೆದ, ತೊಕ್ಕೊಟ್ಟಿನಲ್ಲಿ ಮತ್ತೊಂದು ಮನೆಯ ಪುಡಿ ಮಾಡಿದ ಅಂತೆಲ್ಲ ಇತ್ತು. ನಾವು ಒಂದು ಹಾಸ್ಟೆಲಲ್ಲಿ ಇದ್ವಿ, ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್. ಆಗ ನನಗೆ ಮದುವೆಗಿದ್ವಿ ಆಗಿರಲಿಲ್ಲ. ಆ ಕಳ್ಳ ಬಂದರೆ ಏನು ಮಾಡಿ ಅವನನ್ನು ತಡಿಬೇಕು ಅಂತ ನಾವು ಹುಡುಗಿಯರೆಲ್ಲ ಒಂದು ಸಿದ್ಧತೆ ಮಾಡ್ಕೊಂಡಿದ್ವಿ. ಹೇಗೆ ಅಂದರೆ, ಒಂದು ನಾಯಿ ಸಾಕಿದ್ವಿ. 10 ಹುಡುಗಿಯರು ಆಫೀಸಿಗೆ ಹೋಗುವವರು. ಆ ನಾಯಿ ಇಡೀ ದಿನ ಬೊಬ್ಬೆ ಮಾಡಿ ಪಕ್ಕದವರೆಲ್ಲ ನಮ್ಮನ್ನು ಬೈಯೋರು. ಆಮೇಲೆ ಬಾಗಿಲ ಹತ್ರ ಮೆಣಸಿನ ಪುಡಿ, ಕೋಲು, ಸೊಟ್ಟ ಎಲ್ಲ ಇಟ್ಕೊಂಡ್ವಿ. ಆಮೇಲೆ ಸುತ್ತಮುತ್ತಲಿನವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡ್ವಿ. ಆ ಪರಿಚಯ ಮಾಡೋದಕ್ಕೆ ನನಗೆ ಕೊಟ್ಟರು, ನೀವು ಹೋಗಿ ಪರಿಚಯ ಮಾಡ್ಕೋ ಸ್ವಲ್ಪ. ನಾನು ಹೋಗಿ ಏನಂತ ಪರಿಚಯ ಮಾಡ್ಕೊಳ್ಳೋದು, ಒಂದು ಲೇಡಿ ಹತ್ರ ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳಿದ ಮೇಲೆ, ನಿಮ್ಮ ಯಜಮಾನರು ಊಟಕ್ಕೆ ಮನೆಗೆ ಬರ್ತಾರಾ, ಅವ್ರ ಯಾಕೆಂದರೆ ಕಳ್ಳ ಬಂದರೆ ನಮ್ಮ ರಕ್ಷಣೆಗೆ ಬರುವವರು ಅವ್ರ ಯಜಮಾನರು. ಕೇಳಿದೆ, ಊಟಕ್ಕೆ ಬರ್ತಾರಾ ಅಂತ. ನಮ್ಮ ಹಸ್ಬೆಂಡ್ ಇಲ್ಲಿರೋದಿಲ್ಲ, ಅವರು ದುಬೈಯಲ್ಲಿರ್ತಾರೆ ಅಂತ ಹೇಳಿಬಿಟ್ರು ಅವರು. ಹೀಗೆ ಕೇಳ್ತಾ ತಿಂಡಿ ಏನು ಮಾಡಿದ್ರು ಕೇಳಿದ್ರೆ, ನಮ್ಮಲ್ಲಿ ತಿಂಡಿ ಇಲ್ಲ, ಗಂಜಿ, ಬೆಳಿಗ್ಗೆ ನಾವು ಗಂಜಿ ಊಟ ಮಾಡ್ತೇವೆ. ಈ ಥರದ್ದನ್ನೆಲ್ಲ ನಾನು ನೋಟ್ ಮಾಡ್ತಾ ತುಳು ಜೀವನ ಶೈಲಿಯನ್ನು ತಮಾಷೆ ಮಾಡಿ, ಮತ್ತೆ ನಾವು ಹುಡುಗಿಯರು ಕಳ್ಳ ಬಂದಾಗ ಹೇಗೆ ಅವನನ್ನು ಹೇಗೆ ರಕ್ಷಿಸಬೇಕು ಅಂತ ಒಂದಿನ ಕಳ್ಳನ ವೇಷ ಹಾಕ್ಕೊಂಡು ಕುಣಿತಾ ಇದ್ದಾಗ ನಮ್ಮ ಹುಡುಗಿ ಒಬ್ಬಳು ಕೂಗಿ ಎಚ್ಚರ ತಪ್ಪಿ ಇಡೀ ಸರೌಂಡಿಂಗ್ನವರೆಲ್ಲ ಬಂದು ನಾವು ಅದನ್ನು ಮುಚ್ಚಿದ ಬಟ್ಟೆಯನ್ನು ತೆಗೆದು ಎಸೆದು ಆ ಕಡೆ ಇಲ್ಲ ಹೋದರು ಕಳ್ಳರು ಆ ಕಡೆ ಅಂತ ಒಂದು ಸುಳ್ಳು ಹೇಳಿ ಬತ್ಯಾವಾಗಿದ್ವಿ. ಈ ಥರ ಚಂದ್ರನನ್ನು ತಮಾಷೆ ಮಾಡಿದಂಥದ್ದು. ಆಮೇಲೆ ನಮ್ಮ ಚಿನ್ನದ ಹುಡುಗಿಯರನ್ನು ನಾನು ತಮಾಷೆ ಮಾಡಿ ಬರೆದೆ. ಯಾವುದನ್ನು ಬರೆದಾಗಲೂ ಕೂಡ ನನಗೆ ಓದುಗರು ನನ್ನನ್ನು ಪ್ರೋತ್ಸಾಹಿಸಿದರು. ಏನಾದರೂ ಸ್ವಲ್ಪ
ತಪ್ಪಾದ ತಕ್ಷಣ ನನಗೆ ಫೋನ್ ಬರ್ತದೆ. ಇವತ್ತಿಗೂ ನನ್ನ ಅಂಕಣದಲ್ಲಿ ಏನಾದರೂ ನಾನು ಬರೆಯದ ಅಲ್ಲದ ಇದು ನೀವು ಬರೆದಿದ್ದು ಹೌದಾ ಅಂತ ಕೇಳುವಂಥ ಎಚ್ಚರವನ್ನು ಓದುಗರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಇಂಥ ಹಾಸ್ಯ ಸಾಹಿತ್ಯವನ್ನೇ ನಾನು ಕೃಷಿ ಮಾಡ್ಕೊಂಡು ಬಂದು ಇವತ್ತು ಒಂದು ಪಟ್ಟ ಭುವನೇಶ್ವರಿ ದೇವಿ ಅಂತ, ನನಗೆ ಭುವನೇಶ್ವರಿ ಅಂತ ನಮ್ಮ ತಂದೆ ತಾಯಿ, ನಮ್ಮಲ್ಲಿ ಭುವನಗಿರಿ ಅಂತ ಒಂದು ದೇವಸ್ಥಾನ ಇದೆ, ಕನ್ನಡ ಭುವನೇಶ್ವರಿಯ ದೇವಸ್ಥಾನ ಅದು. ಆ ದೇವಿ ಹೆಸರನ್ನು ನನಗೆ ಇಟ್ಟಿದ್ದು. ಕೆಲವು ಸಲ ನನಗೆ ಬರುವ ಫೋನುಗಳು, ಕನ್ನಡ ರಾಜ್ಯೋತ್ಸವಕ್ಕೆ ನೀವು ಬರಬೇಕು ಮೇಡಮ್ ಅಂತ ಮಂಡ್ಯದಿಂದ ಒಮ್ಮೆ ಫೋನ್ ಬಂತು ನನಗೆ. ಇಲ್ಲ ಬರಲಿಕ್ಕಾಗೋದಿಲ್ಲ, ಕಾಲೇಜಲ್ಲಿ ಕೆಲಸ ಇದೆ ಅಂತ ಹೇಳುವಾಗ, ಇಲ್ಲ ನೀವು ಬರಲೇಬೇಕು ಅಂತ ಮತ್ತು ಜೋರಾಗಿ ಹೇಳಿದರು. ಇಲ್ಲ ಅಂತ ಹೇಳುವಾಗ ಮತ್ತೆ ಭುವನೇಶ್ವರಿ ಅಂತ ಹೆಸರಿಟ್ಕೊಂಡಿದ್ದೆ ಯಾಕೆ, ನಾವಿಲ್ಲಿ ಕನ್ನಡ ಭುವನೇಶ್ವರಿ ಪೂಜೆ ಮಾಡ್ತಾ ಇದ್ದೇವೆ, ನೀವು ಭುವನೇಶ್ವರಿ ಅಂತ ಹೆಸರಿಟ್ಕೊಂಡಿದ್ದಿರಲ್ಲ ಬನ್ನಿ ಅಂತ ಜೋರು ಮಾಡಿದರು ಅವರು. ಇವತ್ತು ತುಂಬ ಪ್ರೀತಿಯಿಂದ ತುಂಬ ವಿನಯದಿಂದ ಬನ್ನಿ ಮೇಡಮ್ ಅಧ್ಯಕ್ಷತೆ ವಹಿಸ್ಕೊಳ್ಳಿ ಅಂತ ನನ್ನ ಶಿಷ್ಯ ಕರೆದಿದ್ದಾನೆ. ಇಂತಹ ಶಿಷ್ಯರು ನೀವೆಲ್ಲರೂ ಕೂಡ ಆಗಬೇಕು. ನಿಮ್ಮ ಶಿಕ್ಷಕ ವೃಂದವನ್ನು ನಾನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ನಮ್ಮಲ್ಲಿರುವ ಯಾವುದೋ ಒಂದು ಒಳ್ಳೆಯ ಗುಣವನ್ನು ಮಕ್ಕಳಿಗೆ ನೇರವಾಗಿ ನೀತಿ ಬೋಧನೆ ಮಾಡಿದರೆ ಅವರು ಕೇಳಿಸ್ಕೊಳ್ಳೋದಿಲ್ಲ. ನಾವು ನಡವಳಿಕೆಯನ್ನು ತೋರಿಸೋದ್ರ ಮೇಲೆ, ನಾವು ಮಕ್ಕಳನ್ನು ಪ್ರೀತಿಸೋದ್ರ ಮೇಲೆ ಅವರು ಕೇಳಿಸ್ಕೊಂಡಿದ್ದನ್ನು ನೋಡಿದ್ದನ್ನು, ಇವತ್ತೆಲ್ಲವನ್ನು ಸಾಂಸ್ಕೃತಿಕ ಈವೆಂಟ್ಸನ್ನೆಲ್ಲ ಮಕ್ಕಳು ಮಾಡಿದರು ನೋಡಿದರು, ಅದರದ್ದು ಯಾವುದೋ ಒಂದು ಛಾಯೆ ಅವರಲ್ಲಿ ಉಳ್ಕೊಂಡಿರ್ತದೆ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಮಣ್ಣಿನ ಗುಣ. ಈ ಎಲ್ಲ ತುಳುನಾಡಿನ ಒಳ್ಳೆಯ ಗುಣಗಳನ್ನು ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ, ಕನ್ನಡ ಸಾಹಿತ್ಯವನ್ನು, ತುಳು ಸಾಹಿತ್ಯವನ್ನು ಪ್ರೀತಿಸೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಅಧ್ಯಕ್ಷತೆ, ಸಮಾರಂಭದ ಅಧ್ಯಕ್ಷತೆ, ನಾನು ಅವನಿಗೇನೂ ಶಿಕ್ಷೆ ಕೊಟ್ಟಿರಲಿಲ್ಲ ಬಹುಶಃ, ಆದರೂ ಅವನು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮನ್ನು ಕೂಡಿಸ್ತೇನೆ, ಬಕ್ಕ ತೂಪೆ ಅಂತ ಕೆಲವು ಸಲ ಸ್ಟೂಡೆಂಟ್ಸು ಚಾಲೆಂಜ್ ಹಾಕ್ತಿದ್ರು ನನಗೆ, ಬಕ್ಕ ತೂಪೆ ಅಂತ. ಇವತ್ತು ಅವನಿಗದು ಅವಕಾಶ ಒದಗಿ ಬಂದಿದೆ. ಬೆಳಗ್ಗೆಯಿಂದ ಸಂಜೆ ತನಕ ನನ್ನನ್ನು ಕೂಡಿಸ್ತಾನೆ, ನಾನು ಪ್ರೀತಿಯಿಂದ ಕೂತಿರ್ತೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಈ ಶಾಲೆಗೆ, ಈ ಶಾಲೆಯ ಮಕ್ಕಳಿಗೆ ಕೋರುತ್ತಾ ನನ್ನ ಭಾಷಣವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮಧ್ಯಾಹ್ನ ಮತ್ತೆ ಸ್ವಲ್ಪ ಮಾತಾಡಲಿಕ್ಕೆ ಇದೆ ನನಗೆ. ಶೆಟ್ಟಿ, ನಡಿಕಂಬಳ ಗೊತ್ತು, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಶ್ರೀ ರೇಮಂಡ್ ಡಿಕುನ್ನ, ಹಿರಿಯ ಪತ್ರಕರ್ತರು, ಸಂಪಾದಕರು, ಪಿಂಗಾರ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ.